राज राजपूत और हेलो हाय राज और वेलकम। एक लाइक दीजिए एक कन्नडवा कन्नड फस्ट लाइक हेमंत ಬರ್ತೀರಾ ಹಾಯ್ ಹೇಮಂತ್ ವೆಲ್ಕಮ್ ಹೇಮಂತ್ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಫಸ್ಟ್ ಲೈಕ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ थैंक यू कैसे हैं आप मैडम मैं ठीक हूँ आप कैसे हो ರಾಜ್ ಜಿ आप कैसे हो ಯಾಕೆ ಮೇಡಮ್ ಲೈವ್ ಎಂಡ್ ಮಾಡಿದ್ದು ಅದು ಎಲ್ಲ ಝೀರೋ ತೋರಿಸ್ತಾ ಇತ್ತಲ್ಲವಾ ನೀನು ಓದದಲ್ಲ ನೀವೆಲ್ಲ ಓದ್ರಿ ಮತ್ತೆ ಮೆಸೇಜ್ ಸ್ಟಾಪ್ ಆಯ್ತು ಅದು ಹಾಗೆ ಆಗ್ತದೆ ನನ್ನ ದಿನಾಲ ಹಾಗೆ ಆಗು आप कैसे हो राज जी आपका ಯಾಕೆ ಮೇಡಮ್ ಲೈಕ್ ಆಯ್ತು ಮೇಡಮ್ ಓಕೆ ಲೈಕ್ ಕೊಡಿ ಈಗ ಇನ್ನೊಂದು ಲೈಕ್ ಕೊಡ್ಬೇಕು ನೀವು ಕೊಟ್ರಾ ಇನ್ನೊಂದು ಲೈಕ್ ಕೊಡ್ಬೇಕು ನೀವು ಲೈಕ್ ಕೊಡದವರು ಲೈಕ್ ಕೊಡಿ ಹೇಮಂತ್ ಲೈಕ್ ಕೊಡಿಯರಿ ಲೈಕ್ ಆಯ್ತು ಓಕೆ ಹೇಮಂತ್ ವನಸಂಡ हेमंत नाने पाते जी हेमंत आपका खाना पीना हो गया राज जी आप है ನಾನು ಆನ್ ಇದ್ದೆ ಮೇಡಮ್ ಹೌದಾ ಆದ್ರೆ ಅಲ್ಲಿ ತೋರಿಸ್ತಾನೆ ಇರ್ಲಿಲ್ವಾ ಅದು ಹಾಗೆ ಆಗ್ತದೆ ಯಾವಾಗೂ ಕೂಡ ಅದಕ್ಕೆ ನಾನು ಎಂಡ್ ಮಾಡಿದ್ದ ಸಂತೋಷ್ ಅವರೇ ಅದು ಯಾವಾಗ ಮತ್ತೆ ಯಾರು ಬರುವುದಿಲ್ಲ ನನಗೆ ಶೋ ಆಗುದಿಲ್ಲ ಮೆಸೇಜ್ ಶೋ ಆಗುದಿಲ್ಲ ಮತ್ತೆ ಎಷ್ಟು ಜನ ಇದ್ರೆ ಶೋ ಆಗುದಿಲ್ಲ ಎಷ್ಟು ಲೈಕ್ ಯಾವ್ದು ಶೋ ಆಗ್ತಿರ್ಲಿಲ್ಲ ಮೆಸೇಜ್ ಎಲ್ಲ ಸ್ಟಾಪ್ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಆಯ್ತು ಸಂತೋಷ್ ಅವರೇ ನಾ ಈಗ ಪುನಃ ಬಂದದಕ್ಕೆ ಥ್ಯಾಂಕ್ ಯು ನೋಡಿ ಈಗ ಕೂಡ ಮೆಸೇಜ್ ಸ್ಟಾಪ್ ಆಗಿದೆ ನಂದು ಅದೆಂಥ ವಿಷಯ ಅಂತಲೇ ಗೊತ್ತಾಗೋದಿಲ್ಲ ಇದು ಮೆಸೇಜ್ ಅಷ್ಟೇ ಇದ್ದದ್ದು ನನ್ನ ಹೆಂಡತಿ ಊರಿಗೆ ಹೊರಟರು ಕೇಳಿಸ್ತಾ ಇದೆ ನನ್ನ ಹೆಂಡತಿ ಊರಿಗೆ ಹೊರಟರು ಕೇಳಿಸುತ್ತಾ ಇದೆ ನನಗೆ ಅರ್ಥ ಆಗ್ಲಿಲ್ಲವ ಹೆಂಡತಿ ಊರಿಗೆ ಹೋಗಿದ್ದಾರಾ ಎಲ್ಲಿ ಊರು ಅನೀಶ್ ಬರ್ತೀರಾ ಹಾಯ್ ಅನೀಶ್ ವೆಲ್ಕಮ್ അനീഷ് ഉള്ളന മാതിരി പക്ക ഒടപ്പൊപ്പയാന്ന് ഞാനുള്ളേ പല ഞാൻ മൂലേ പല ನಿಕುಲ ಬೈದ ನಿಕುಲಿ ಪೂಜ ಬರ್ಸ ಉಂಡ ಓಡಿಚ್ಚಿ ಬರ್ಸ ಇಚ್ಚಿ ನೋ ಬರ್ಸ ಇಚ್ಚಿ ಬರ್ಸ ಕಮ್ಮಿ ಆಗ್ತದೆ ಬಾಯಿ ಅಕ್ಕ ಬಾಯಿ ಹೇಮಂತ್ ದಾನಿ ಒನಸಾಂಡೆ ಹೇಮಂತ್ ದಾಲ ಸುದ್ದಿ ಇಜ್ಜಿ ಮಾರೆ ಪುತ್ತೂರು ಬರ್ಸ ಇಜ್ಜ ಜೆತ್ತಲ ಅಕ್ಕಿನಿ ಜೆತ್ತಲ ಅಕ್ಕಿನ ಗಣೇಶ ಹಬ್ಬಲು ಅದಕ್ಕೆ ಹೋಗ್ತಾ ಇದ್ದಾರೆ ತವರು ಮನೆಗೆ ಓ ಹಾಗೆ ಗಣೇಶ ಹಬ್ಬ ತವರು ಮನೆಯಲ್ಲಿಯಾ ಹಾಗೆ ಅಂದಿಯೇ ಬೊಕ್ಕ ಪನೋಡ ನಿಶ್ಚಿದಾದ ವಿಷಯ ಒಂಜಿ ಲೈಕ್ ಕೊರೆತನ ಕೊರ್ಲಿ ಸಮಾಚಾರದ ಆಲಿಜ್ಜಿ ನನ್ನತ್ತೆ ಗಣೇಶ ಹಬ್ಬ ಬರ್ತನತೆ ಗಣಪತಿ ಬಪ್ಪ ಮೂರಿಯ ಮಂಗಳ ಮೂರ್ತಿ ಮೂರಿಯ ನನ್ನ ಗಣೇಶ ಪರ್ವ ಬರ್ತನತೆ ಚೌತಿ ಬಂತು ಅಷ್ಟೇಮಿ ಆಂಡೆ ಚೌತಿ ಆಯ ಪಕ್ಕ ಕೂಡ ಹಿಂಗಲ್ಲ ಮೊಸರು ಹಿಡ್ಕೊಂಡು ಬರ್ಪಿ ತಿಂಗಳು ಟೀಚರ್ ನಾನು ಬಂದೆ ಹಾಜರಿ ಸಂಖ್ಯೆ 2 ಹೌದವ 2 ಹಾಜರಿ ಸಂಖ್ಯೆ ಯಾರು ಕೂಡ ಲೈಕ್ ಕೊಡ್ಲಿಲ್ವ ಮಾರ್ರೆ ಮೆಲ್ಲ ದೇವೇರು ಬರು ಅಂದು ಬರೋಡು ಪಂದ್ಯ ಲೆಪ್ಪುನತ ಹೇಮಂತ್ ಬರೋಡು ಪಂದ್ಯ ಲೆಪ್ಪುನು ಗಣಪತಿ ಬಪ್ಪ ಮೋರಿಯ ಮಂಗಳ ಮೂರ್ತಿ ಸೆಪ್ಟೆಂಬರ್ 2 ಬರ್ತ್ಡೇ ಅನ್ನ ಅಂದೆ ಗೌಜುಂಡ ಬರ್ತ್ಡೇ ಗೌಜು ಉಂಟವ ಬರ್ತ್ಡೇಗೆ ಸ್ಪೆಷಲ್ ಎಂತ ಬರ್ತ್ಡೇಗೆ ತವರು ಮನೆಯಲ್ಲಿ ಗೌರಿ ತರ್ತಾರೆ ಅಲ್ವಾ ಅದಕ್ಕೆ ಗೌರಿ ಹಬ್ಬ ಸೂರ್ಯ ಅವ್ರು ಬಂದ್ರು ಹಾಯ್ ಅಕ್ಕ ಲೈಕ್ ಅಂತ ಹೇಳ್ತಾರೆ ಥ್ಯಾಂಕ್ ಯು ಸೂರ್ಯ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದದಕ್ಕೆ ಥ್ಯಾಂಕ್ ಯು ಗೌಜಿ ಕೇಕಾ ಓಕೆ
ಕೇಕ್ ಉಳ್ಳಂಜನ 2 ತಾರೀಕು ಅದೇ ಸೆಪ್ಟೆಂಬರ್ಗೆ. ಸೂರ್ಯ ಟಗರು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಸೂರ್ಯ ಊಟ ಆಯ್ತಾ? ಎಂತ ಸ್ಪೆಷಲ್? ಹಿರೇಗೊರಿಯ ಪಿನ್ನು ಪಂಡ ಭಾರಿ ಅತೆ ಪಿನ್ನು ಕೊರ್ಕ ಎಂಕದಾದಾನೆ ಎಂಕದಾಲೆಜ್ಜಿ ಪಿನ್ನು ಕೊರ್ಕ ಇದೇ ಭಾರಿ ಪಿನ್ನದತೆ ನೋಡಿ. ಯಾರೆಲ್ಲ ಅನೀಶ್ ಅವರಿಗೆ ಕನೆಕ್ಟ್ ಆಗ್ಲಿಲ್ಲ ಪಿನ್ ಐಡಿಗೆ ಕನೆಕ್ಟ್ ಆಗಿ ಆಯ್ತಾ. ಈ ಕಿರೀಟ ಇದೇ ಗೋಲುಂಡು ಕಿರೀಟ ಉಂಡ ಇಜ್ಜಿ ಗೋಲುಂಡು ಅನಿಲಿಗೆ ಕಿರೀಟ ಇಜ್ಜಿ ಬೈಜ್ಜಿ ಕಿರೀಟ ಕಿರೀಟ ಪೋಣು ಮೂಜಿ ಕಿರೀಟ ಏರೇ ತಿಕ್ಕದನು ಒಂಜಿ ಸೂರ್ಯ ಫಸ್ಟ್ ತಿಕ್ಕನು ಕಿರೀಟ. ಓ ಸೂರ್ಯನ ನಿನ್ಗೆ ಫಸ್ಟ್ ಕಿರೀಟ ಸಿಕ್ಕಿದ್ಯಾ? ಸೆಕೆಂಡ್ ಯಾರಿಗೆ ತಿಕ್ಕದನು? ಥರ್ಡ್ ಅನೀಶ್ಗೆ ತಿಕ್ಕದಿತ್ತ ನೀ ಪೋಡದಿತ್ತೆ. ಸಂತೋಷಿಗೂ 2 ಇವರಿಗೆ ಸಿಕ್ಕಿತ್ತು. ಪಿನ್ ಇಷ್ಟ ಅವೇ ಪಿನ್ ಇಷ್ಟ ಇರಿಗೆ ಮಾತ್ರ ಪಿನ್ ಇಷ್ಟ. ಹೆಂಗ್ ಗೊತ್ತಾಗ್ಬೋದು ಇರೆಗೊಯ್ಯ ಪಿನ್ ಇಷ್ಟ ಬಗ್ಗೆ ಇರೆಲ್ಲ ಪಿನ್ ಇಷ್ಟ ಇಜ್ಜಿ ಹೆಂಗ್ ಇತ್ತಂಡ ಪೋಂಡು ಅನ್ನೊಂದು ಇರೆಗೆ ಇತ್ತಲ್ಲ ಇರೆ ಥರ್ಡ್ ಇತ್ತಲತೆ ಪೋಡತೆ. ಕುಕಿಂಗ್ ಚಾನಲ್ ಅವ್ರು ಬಂದರು. ಹಾಯ್ ಮೇಡಮ್ ಅಂತ ಹೇಳಿದ್ರೆ ಹಾಯ್ ಮೇಡಮ್ ವೆಲ್ಕಮ್. ಕುಕಿಂಗ್ ಮೇಡಮ್ ವೆಲ್ಕಮ್. ಹೆಸರೆಂತ ಮೇಡಮ್ ನಿಮ್ಮದು? ಊಟ ಆಯ್ತಾ ಕುಕಿಂಗ್ ಮ್ಯಾಮ್? ಲೈಕ್ ಕೊಡಿದವ್ರು ಲೈಕ್ ಕೊಡಿ ಆಯ್ತಾ. ಹನಿ ಕಣ್ಣೀರು ನೋಡದ ಶವವೊಂದು ಹೇಳಿತು ಮನದ ಮಾತು ನನ್ನ ಹೊತ್ತಿರುವ 4 ಜನರು ಹೊರಗಿನವರೇ ನನ್ನವರೆಲ್ಲ ಆಗಲೇ ಮುಂದೆ ಹೋಗಿ ನನಗಾಗಿ ಗೋರಿ ತೆಗೆಯುತ್ತಿದ್ದಾರೆ. ಯಶೋದವ ನಿಮ್ಮ ಹೆಸರು? ಓಕೆ ಓಕೆ. ದೇಶ ಪ್ರೇಮದಲ್ಲಿ ಕನ್ನಡ ಮರಿಬೇಡ, ಹೆಂಡತಿ ಪ್ರೇಮದಲ್ಲಿ ತಂದೆ ತಾಯಿಯ ಪ್ರೇಮ ಮರಿಬೇಡ ಅಂತ ಹೇಳ್ತಾ ಇದ್ದಾರೆ. ಸೂರ್ಯ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಮೋಡ ಉಂಡಯೇ ಮೋಡ ಇಚ್ಚಿ ದೊಂಬುಂಡು ಲೈಕ್ ನನ್ನಂತೆ. ಥ್ಯಾಂಕ್ ಯು ಕುಕಿಂಗ್ ಚಾನಲ್, ಥ್ಯಾಂಕ್ ಯು ಸೋ ಮಚ್. ನೀವು ಲೈವ್ ಮಾಡ್ತೀರಾ ಕುಕಿಂಗ್ ಚಾನಲ್? ಲೈವ್ ಮಾಡಿದ್ರೆ ಟೈಮಿಂಗ್ಸ್ ಬರೆಯಿರಿ ಆಯ್ತಾ. ಟೈಮಿಂಗ್ಸ್ ಹೇಳಿ. ಸೂರ್ಯ ಅವರು ನೈಸ್ ಅಂತ ಹೇಳ್ತಾ ಇದ್ದಾರೆ. ಅನೀಶ್ ಅವರು ಎಂಚ ಉಳ್ಳಾರು ಯಾನು ಹುಷಾರುಲ್ಲೇ. ಅನೀಶ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಹೇಮಂತ್ ಬಾಯಿ ಬಂದು ದಾನಿ ಹೇಮಂತ್ ಬಾಯಿ ಒಪ್ಪಿನ ಕನ್ನಡ ಜಾಸ್ತಿ ಅತೆ ಅಂದಂದು. ಊಟ ಏನು ಟೀಚರ್? ನಮಗೆಯಾ? ನನಗೆ ಇದು ದಾಲ್ ರೈಸಾ. ಇವತ್ತು ಶುಕ್ರವಾರ ಅಲ್ಲ, ಶುಕ್ರವಾರ ನಮಗೆ ವೆಜ್ ದಾಲ್ ರೈಸ್ ಇವತ್ತು. 4 5 ಗಂಟೆ. ಓಕೆ ಮೈ ಕುಕಿಂಗ್ ಚಾನಲ್ 4 ಓಕೆ 4 ಗಂಟೆಯಿಂದ 5 ಗಂಟೆ. ಓಕೆ. ನನ್ನ ಹೆಂಡತಿಗೆ ಡೈವರ್ಸ್ ಮಾಡ್ಬೇಕಂತ ಇದ್ದೇನೆ ಮೇಡಮ್. ಯಾಕೆಯಾ? ಹಾಗೆಲ್ಲ ಯಾಕೆ ಹೇಳುದಾ? ಹಾಗೆಲ್ಲ ಹೇಳ್ಬಾರ್ದಾ? ದಾದ ಮಲ್ಪುನಿ ಯಾನುಂದಿ ಒಂದು ಕತ್ತೇರು ಮನಿ ಪಲ್ಯ ಕುಲೊನ್ನದೆ ಆಯ್ತು. ತಿರುಗಿ ದಾದ ಸ್ಪೆಷಲ್ ಇದೆ ಎಂಕ್ ದಾಲ್ ರೈಸ್ ಶುಕ್ರವಾರತೆ ಅಂಚೆ ದಾಲ್ ರೈಸ್ ಮಾತ್ರ. ನನಗೆ ಊಟ ಚಪಾತಿ ಹೀರೆಕಾಯಿ ಪಲ್ಯ ಪುಳಿಯೋಗರೆ ಟೀಚರು. ತುಂಬ ಬಗೆ ಉಂಟಾ ಅನಿಲ್ ಆಗ ಇವರು ಕೇಳ್ತಾ ಇದ್ರ ಶಾಂತಸಿಸ್ ನಿನ್ನನ್ನು ಯಾಕೆ ಬರಲಿಲ್ಲ ಅನಿಲ್ ಅಂತ ಬೆಳಿಗ್ಗೆ. ನೆನಪದ ಸಂಗೀತ ಏನಪ್ಪದ ಯಶೋಧ ಅಂದು ವೆಜ್ ಪನ್ನೊಂದುಲ್ಲೇರ ಅಂದಿ ಹಿನಿ ವೆಜ್ ಇನಿ ಒಂದಿ ದಿನ ವೆಜ್ ಬೈಯಡ್ ಚಪಾತಿ ಮಲ್ಪೋಡು ಚಪಾತಿಲ ಬಾಜಿಲ ಮಲ್ಪೋಡು ಬೈಯಡ್. ಸಂಗೀತ ಏತು ಮೋಡ ಆಂಡು ಏನೇ ಮೋಡಯೇ ಮೂಡೆನಾ ಒಂದು ಮೂಡೆತ್ತು ಬೆಳಿಗ್ಗೆ ದೇವರಿಗೆ ಹೋಗಿದ್ದೆ ಟೀಚರ್. ಹೌದಾ? ಯಾನು ಮಂಡೆಲ ಬಕ್ಕ ಫ್ರೈಡೆಲ ವೆಜ್ ಬಕ್ಕ ಇಲ್ಲಡು ಮಲ್ಪೆ ಕಜಿಪ್ಪು ಇನ್ನಿಲೆತ್ತೆ ಇಲ್ಲಡಿತೆ ಹಸ್ಬೆಂಡ್ಗೆ ಮಲ್ತು ಕೊರ್ಪೆ ಮೀನು ಫ್ರೈ ಉಂಡು ಅಂಚೆ ನೀ ಅರಿತಿಚ್ಚರು ಡ್ಯೂಟಿ ಕೊಡ್ತೀರ ಅಂಚ ಮೀನು ಫ್ರೈ ಮಲ್ಪೆರ ಉಂಡು ಅವು ಮಲ್ಪುಜಿತ್ತೆ ಬೈಯಡು ಒಂದು ಮಲ್ಪೆ ಮೂಡೆ
ಮತ್ತೆ ಹೆಚ್ಚಿನಿ ಮೂಳೆ ಹತ್ತದ ಬರೀ ಜಗಳ ಮಾಡ್ತಾಳೆ ಮೇಡಮ್. ಏನು ಮಾಡಲಿ ಹೇಳಿ, ತಲೆ ಕೆಟ್ಟು ಹೋಗಿದೆ. ಹಾಗೆಲ್ಲ ಹೇಳ್ಬಾರ್ದ ಎಲ್ಲ ಕಡೆಯಲ್ಲಿ ಅದನ್ನೆಲ್ಲ. ಎಂಕ್ಲಿಗೆ ಮಂಡೆ ವೆಜ್ ಬರೋದಿಲ್ಲ ರಂದಿಸಿ ಎಂಕ್ಲ ಮಂಡಿಗ್ಲ ಯಾನ್ ವೆಜ್ ಮಂಡೆಗ್ಲ ನಾನ್ ವೆಜ್ ತಿನ್ಪುಜಿ ಮಂಡೆಲ ಬಕ್ಕ ಫ್ರೈಡೆಲ ಬಕ್ಕ ಸಂಕಷ್ಟಾರ ಚತುರ್ಥಿ ದಾನಿ ಇರೆಗ್ ದಾನೆ ಮೋಡ ಪಲ್ಯ ಮೋಡೆಜ್ಜಿ ಎಂಗಳಲ್ಪ ಮೋಡೆಜ್ಜಿ ಎಂಗಳಲ್ಪ ಫುಲ್ ದೊಮ್ಮುಂಡು ಬಿಸಿಲಿದೆ ಮೀನ್ ಫ್ರೈ ವಾ ಹಾ ಮೀನ್ ಫ್ರೈ ಮೇಡಮ್ ನಾ ಸ್ಮೈಲ್ ಸೂಪರ್. ಎಸ್ ಹೌದಾ? ನಾನು ನಗ್ತಾನೆ ಇರುದು ಮಾರ್ರೆ, ಒಟ್ರಾಸಿನಾಗುದು ನಾನು. ಸಂತೋಷ್ ಅವರೇ ಎಲ್ಲಿದ್ದೀರಾ? ಸಂತೋಷ್ ಅವರೇ JCB ಅವರು ಬಂದ್ರು, ಹಾಯ್ ಮಾರ್ರೆ ಅಂತ ಹೇಳ್ತಿದ್ದಾರೆ. ಹಾಯ್ JCB ಅವರೇ, ವೆಲ್ಕಮ್. JCB ಅವರೇ ಊಟ ಆಯ್ತಾ? ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ನಮ್ಮ ಕುಕಿಂಗ್ ಚಾನಲ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಬಾರಿ ಹೋಳು, ಹೌದೌದು ಬಾರಿ ಹೋಳು. MTV ಸುಬ್ಬಲಕ್ಷ್ಮಿಗೆ ಬರಿ ಹೋಳು, GTV ಮಾದ್ರೆಗೌಡ್ಗೆ ಬರಿ ಹೋಳು. ಊಟ ಆಯ್ತಾ ಮಾರೆ? ಆಗಿದೆ ಊಟ ಆಗಿದೆ. ಹೆಂಡತಿ ಮನಸ್ಸು ಅರ್ಥ ಮಾಡೋಕೆ ಆಗಲ್ಲ ನೋಡಿ ಮೇಡಮ್. ಹೌದು, ಹೆಂಡತಿ ಮನಸ್ಸನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಅವ್ರಿಗೆ ಅರ್ಥ ಆಗ್ಲಿದ್ರೆ ನೀವು ಅರ್ಥ ಮಾಡಿ ಸುಧಾರಿಸಿಕೊಂಡು ಹೋಗ್ಬೇಕು ಮಾರ್ರೆ. ಪದ್ಯ ಪಲ್ಲೆ ತುಕ ಪದ್ಯ ಕೊಡಿಯೇ. ಇದು ಎಂತ ಕೇಳಿದ್ರು? ಊಟ ಆಯ್ತಾ ಮಾರೆ? ಊಟ ಆಗಿದೆಯಾ ರವಿ ಅವರೇ? ನಿಮ್ದಾಯ್ತಾ? ನಮಗೆ ದಾಲ್ ರೈಸ್ ಅದುವೇ. ಹೆಂಡತಿಯ ಮನಸ್ಸನ್ನು ಅರ್ಥ ಮಾಡಿಕೊಳ್ಬೇಕು ನೀವು. ಹೆಂಡತಿಯೊಬ್ಬಳು, ಅದು ಪದ್ಯ ಕೇಳಿಲ್ಲ ನೀವು? ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೆ ಕೋಟಿ ರೂಪಾಯಿ. ತುಳುಪದ ಪಲ್ಲೆ. ಎಕ್ಕ ಸಕ್ಕನ ಅಕ್ಕ ಪಡೆದು ಲೆಪ್ಪು ನಕುಲು ಬತ್ತೆರಿತ್ತೆಲ. ಅಕ್ಕ ಪಡೆದು ಲೆಪ್ಪು ನಕುಲು ಬತ್ತೆರಿತ್ತೆಲ. ಎಕ್ಕ ಸಕ್ಕಲ. ಓ ರಾಮ ಓ ಧೂಮ ರಾಮ ಧೂಮ ಸೋಮ ಅವಳಿಯೇರು ಬುಲ್ಲಿರಿಯ ಮಲ್ಲ ಬೊಂಡ ಕಿತ್ತದು ಕೊರ್ಲೆಯ ಮಂಡೆ ನಿಲಿಕೆ ನೀರು ಕುಡು ಬೆಂದರೆ ಕೈ ಪೊಡು ಕೋಟಿ ಚೆನ್ನಯ್ಯ ಎಣ್ಣೆ ಪಾಡ್ದು ಪೊರ್ಲು ಮೀಯೊಡು. ಎಕ್ಕ ಸಕ್ಕಲ. ಬಾಯ್ ಮೇಡಮ್, ಸ್ಕೂಲ್ ಪೋಯರ ಉಂಡು. ಓಕೆ ಸ್ಕೂಲ್ ಪೋಲಿ ಓಕೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಪೋರ್ಟ್ ಮಾಡ್ತೀನಿ ಕಾವ್ಯ, ಥ್ಯಾಂಕ್ ಯು. ಕೆಂಡೆ ಪಲ್ಲೆ ಎರೇನ್ಕೆ ನೋಡಿ, ಎರೇನ್ಕೆ ಎಂಡಪ್ಪ ನೋಡು. ಸಾಂಗ್ ಒಚ್ಚಿ ಸಂಗೀತ ಸಿಸು. ಓ ಕಿರಣ್ ಬರ್ತೀರಾ? ಹಾಯ್ ಕಿರಣ್, ವೆಲ್ಕಮ್. ಒಣಸಂಡಿ ಕಿರಣ್. ಎಂತ ಮಾಡುದು ಮೇಡಮ್, ನಾನು ಮಾಡುದು ಒಂದು ಸಣ್ಣ ಅಂಗಡಿಯಲ್ಲಿ ಸಂಬಳ ಕಮ್ಮಿ, ಅದರಲ್ಲಿ ಮನೆ ನಡೆಸ್ತಾ ಇದ್ದೇನೆ. ಸೀರೆ ಬೇಕು, ಬಂಗಾರ ಬೇಕಂದ್ರೆ ಎಲ್ಲಿ ತರುದು? ಅಯ್ಯೋ ದೇವರೇ, ಅದೆಲ್ಲ ನಿಮ್ಮ ಪ್ರಾಬ್ಲಮ್ ಮಾರ್ರೆ. ನಾನು ಎಂತ ಮಾಡುದು? ಸಂತೋಷ್ ಅವರೇ, ನಾನು ಎಂತ ಅಂತ ಹೇಳುದು ಅದಕ್ಕೆ? ನಾವು ಹೊಂದಿಕೊಂಡು ಹೋಗ್ಬೇಕಷ್ಟೇ, ಮತ್ತೆ ಎಂತ ಹೇಳಿಕ್ಕೆ ಆಗುದಿಲ್ಲ ನನ್ನ. ಮತ್ತೆ ಏನು ಹೇಳಲಿಕ್ಕೆ ಆಗುದಿಲ್ಲ ನನಗೆ, ಅಷ್ಟೇ ಹೇಳಲಿಕ್ಕೆ ಆಗ್ಬೋದು ನನಗೆ. ಚೆನ್ನಾಗಿ ಬಾಳಿ ಅಂತ ಹೇಳಲಿಕ್ಕೆ ಆಗ್ತದೆ ನನಗೆ. ಮತ್ತೆ ಎಂತ ನಿಮ್ಮ ಪ್ರಾಬ್ಲಮ್ ಅನ್ನು ನನಗೆ ತೆಗೆದುಕೊಳ್ಳಿಕ್ಕೆ ಆಗುದಿಲ್ಲ. ಮತ್ತೆ ನನಗೆ ಎಂತ ಅಂತ ಗೊತ್ತಾಗುದಿಲ್ಲ ಅದರ ವಿಷಯ. ನಾನಾಗೆಲ್ಲ ಕೇಳುದಿಲ್ಲ, ಹಾಗೆ ನನಗೆ ಅದರ ವಿಷಯ ಗೊತ್ತಿಲ್ಲ. ನಾನು ಬಂಗಾರದಲ್ಲ, ನಾನು ಇದು ರೋಲ್ಡ್ ಗೋಲ್ಡ್ದಾದ್ರೆ ಕೇಳ್ತೇನೆ. ಕಿವಿದ್ದೆಲ್ಲ 100 ರೂಪಾಯಿದು 200 ರೂಪಾಯಿದೆಲ್ಲ, ಅದು ನನಗೆ ತುಂಬಾ ಇಷ್ಟ. ಮತ್ತೆ ಬಂಗಾರದ ಕೇಳಲಿಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ. ಹತ್ತು ಗ್ರಾಮ್ಗೆ ಎಷ್ಟು ಗೊತ್ತಾ? ಗ್ರಾಮ್ಗೆ 9,000 10,000 ಉಂಟು ಮಾರ್ರೆ. ಹೇಗೆ ತಗೊಳ್ದು ಬಂಗಾರನ್ನೆಲ್ಲ ಅಲ್ವಾ? ಮದುವೆಗಿಂತ ಮುಂಚೆ ನಾನು ತೀರ, ಇವಾಗ ಮಂಗ ಆಗಿದ್ದೇನೆ. ಅಯ್ಯೋ ದೇವರೇ, ಎಂತದ ಸಂತೋಷ ಅವ್ರು, ಎಂತ ಹೇಳ್ತೀರ ನೀವು?
ನನಗೆ ನಿಮ್ಮ ಮಾತು ಕೇಳಿ ಅಂತ. ಅಂಜನಪ್ಪ ಅವರು ಅಂದ್ರೆ ಹಾಯ್ ಅಂಜನಪ್ಪ, ವೆಲ್ಕಮ್, ಒಂದು ಲೈಕ್ ಕೊಡಿಯ. ಬೊಕ್ಕ ಪಲ್ಲೆ ಮಾರ್ರೆ ದಾರಿ ಬೊಕ್ಕ ಬಕ್ಕ ಪನೋಡ ಕಂಟಿನ್ಯೂ ಮಾಡ್ಕೊಡ. ಓ ಗಂಗೆ, ಓ ಗಂಗೆ, ಓ ಗೌರಿ, ಗಂಗೆ ಗೌರಿ ಕಾಳಿ ಬೊಳ್ಳಿ ಇಂಚಿ ಬಲೆದೆ ಚೊಂಬು ಮೊಟ್ಟ ಮಂದ ಪೇರು ಕೊರಡು ಶಾರದೆ ಓಲು ಎತ್ತಿ ನೆಲ್ಲಿಕಾಯಿ ಉಪ್ಪು ಸೇರುಡು ಬದುಕು ಪನ್ಪಿ ಉಯ್ಯಾಲೆಡು ನಮ್ಮ ಕುಲ್ಲಕ ಎಕ್ಕ ಸಕ ಎಕ್ಕ ಸಕ ಎಕ್ಕ ಸಕ್ಕಲ ಅಕ್ಕ ಪಡೆದು ಲೆಪ್ಪುನ ಕುಲು ಬತ್ತೆರಿತ್ತಲ. ಅಂಜನಪ್ಪನವರೇ ಊಟ ಆಯ್ತಾ? ಎಂತ ಸ್ಪೆಷಲ್ ಅಂಜನಪ್ಪ? ಪಲ್ಲೆ ಪದ ಪನಿಯೇ, ಪದ ಪನಿಯೇ. ಮೋಕೆದ ಸಿಂಗಾರಿ ಉಂಟು ದೇವಯ್ಯಾರಿ. ಹೌದೌದು, ನಾನೇನು ಮಾಡಲಿಕ್ಕೆ ಆಗ್ತದೆ. ಹೌದು ಸಂತೋಷ್ ಅವರೇ, ನನಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ನಾನು ಏನಂದ್ರೆ ನಿಮಗೆ ಅಡ್ವೈಸ್ ಮಾಡ್ಬೋದು ಅಂದರೆ ನಾನು ಲಾ ಕೂಡ ಕಲೀಲಿಲ್ಲ ಮಾರ್ರೆ. ಇಲ್ಲದಿದ್ದರೆ ಲಾ ಕಲಿತಿದ್ರೆ ನಿಮಗೆ ಹೇಗೆ ಮಾಡ್ಬೋದು ಅಂತ ಸ್ವಲ್ಪ ಇದು ಕೊಡ್ತಾ ಇದ್ದೆ, ಟಿಪ್ಸ್ ಕೊಡ್ತಾ ಇದ್ದೆ. ಆದರೆ ಏನು ಮಾಡೋದು, ನಾನು ಅದು ಕೂಡ ಕಲೀಲಿಲ್ಲಲ್ಲ. ಹಾಗೆ ನಾನು ಹೇಳುದು ನಗು ನಗುತ್ತಾ ಬಾಳಿ ಅಂತ ಹೇಳುದು. ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ ಎಲ್ಲ ದೇವನ ಕಲೆ ಎಂದು ನೀ ತಿಳಿ. ನಾನಷ್ಟೇ ಹೇಳುದು. ದೇವರು ಹೊಸೆದ ಪ್ರೇಮದ ದಾರ, ದಾರದ ಜೊತೆಗೆ ಪ್ರೇಮದ ಪಯಣ. ಯಪ್ಪ, ಯಾರು ಮದುವೆ ಮಾತ್ರ ಆಗ್ಬಿಡಿ, ಬೇಗ ಜೀವನ ಇರುವಷ್ಟು ದಿನ ಜಾಲಿ ಮಾಡಿ ಆಮೇಲೆ ಮದುವೆ ಆಗಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಅನಿಸಿಕೆ ಅದಾಗಿರ್ಬೋದಲ್ವಾ? ನನಗೇನು ಕಂಪ್ಲೇಂಟ್ ಇಲ್ಲ ಮದುವೆ ಜೀವನ. ದೇವಲೋಕ ಪ್ರೇಮಲೋಕ ನನ್ನ ಮನೆಯೀಗ, ಅಲ್ಲಿ ನಾನು ನನ್ನ ಗಂಡ ನನ್ನ ಪ್ರತಿ ರಾತ್ರಿ ಪ್ರತಿ ಹಗಲು ಬರಿ ನಗುವೆ. ಪನ್ಯ ಪನ್ಯ ಪನ್ಯ. ಎಡ್ಡೆ ಪದ್ಯ ಆಯ್ತು. ಹಾ ಹಿಂಗೆ ಮಸ್ತ್ ಇಷ್ಟವು ಪದ್ಯ. ದೇವಲೋಕ ಪ್ರೇಮಲೋಕ ನನ್ನ ಮನೆ ಈಗ ಮಸ್ತ್ ಲಾಯಕೊಂಡು ಪದ್ಯ. ಪಿಕ್ಚರ್ಲಿ ಇಡ್ಡವು, ಪಿಕ್ಚರ್ಲ ಮಸ್ತ್ ಇಡ್ಡವು. ಅಂಬರೀಷ್, ಶ್ರುತಿ. ನನ್ನ ಹೆಸರು ಅಷ್ಟೇ ಸಂತೋಷ, ನನ್ನ ಜೀವನ ಕಷ್ಟಕರ. ಹೌದಾ, ಬೇಜಾರು ಮಾಡ್ಕೊಳ್ಬೇಡಿ ಸಂತೋಷ, ಬೇಜಾರು ಮಾಡ್ಕೊಳ್ಬೇಡಿ. ಅವೇ ಎಡ್ಡೆ ಒಂದು ಪದ ಅಂದಿಯೇ ನನಗೆ ಬಾರಿ ಶೋಕದ ಪದವು. ಮಸ್ತ್ ಪದ್ಯ ಉಂಡಿಯೇ ನಮಗೆ ಗೊತ್ತಾಗುದು ಓ ಅಂಚ ಎಲ್ಲ. ಒಂಜಿ ಪದ್ಯ ಪಂಡೇಡ, ಒಂಜಿ 2 ಲೈನ್ ಪಂಡೇಡ, 1 ಲೈನ್ ಪಾಡಿಯೇಡ. ಮತ್ತೆ ನನ್ಗೆ ಗೊತ್ತಿತ್ತು ನಂಜಿ ಪನ್ಪೆ. ಸೋಲುವೆ ನಿನ್ನ ಪ್ರೀತಿ ಮುಂದೆ ಬೇರೆ ಯಾವ ಲೆಕ್ಕನೇ, ನೀನೇ ನಾನಂತೆ ನಾನಂತೆ ನಾನೇ ನೀನಂತೆ ನೀನಂತೆ. ಅವದೇ ಶೋಕತೆ ಇತ್ತದ ಟ್ರೆಂಡಿಂಗ್ ಸಾಂಗ್ ಅವು. ನಾನು ಹೆಂಗೆ ಬರ್ಪುಜವು. ಸೋಲುವೆ ನಿನ್ನ ಪ್ರೀತಿ ಮುಂದೆ ಬೇರೆ ಯಾವ ಲೆಕ್ಕನೇ. ಹೊಸ ಪದ್ಯ ಪಲ್ನೆ ಬರ್ಪುಜಿಯೇ, ಹೊಸ ಪದ್ಯ ಬರ್ಪುಜಿ. ಚೀನ ದನಿಯೋಳೆ ಮೀನ ಕಣ್ಣೋಳೆ ಸೊಬಗೆ ಮೈ ತುಂಬಿದೆ, ಹಂಸ ನಡೆಯೋಳೆ ಎದೆಗೆ ಇಳಿದೋಳೆ ಜೀವ ಚಲ್ಲೆ. ಮಹೇಶ್ ಪನ್ನ ಅವೇರು
ಲಹರಿ ಲಹರಿ ಸಾರಿಗಮದ ಲಹರಿ ಅತೆ ಅಂದಂದು ಅವು ಭಾರಿ ಶೋಕುಂಡತೆ ಆ ಪದ ಅವು ಎಡೆ ಪದ ಅಂದಿ ಅವಿತ ಭಾರಿ ಟ್ರೆಂಡ್ ಉಂಡಿತ್ತವು ಭಾರಿ ಎಡ್ಡೆಂಡು ಎಡ್ಡೆಂದುಂಡು ಪದ್ಯ ಮಸ್ತ್ ಲಾಯ್ಕ ಕೇಂದ್ರನೇ ಶೋಕ ನಾವು ಲಾತಿ ಸ್ವೀಟ್ ವಾಯ್ಸ್ ಅತಿ ಭಾರಿ ಶೋಕದ ವಾಯ್ಸ್ ಅಲ್ಲ ನಮಕ ಆ ವಾಯ್ಸ್ ದೆಪ್ಪೆರ್ನ ಭಾರಿ ಬಂಗೋಣು ಅವು ಪದ್ಯಲ ಬಂಗೋಣು ಎಂತ ಮಾಡುದು ಮೇಡಮ್ ಮೊದಲಾದ್ರು ಅಯ್ಯೋ ಸಂತೋಷ ಅವರೇ ದೇವಾ ಮದುವೆ ಆದ ನಂತರ ಎಂತ ಮಾಡ್ಲಿಕ್ಕೆ ಆಗ್ತದೆ ಅನುಸರಿಸಿಕೊಂಡು ಹೋಗ್ಬೇಕಷ್ಟೇ ಅಲ್ವಾ ಅಯ್ಯೋ ವಾಯ್ಸ್ ಶ್ರೇಯ ಘೋಷಾಲ್ ಪಂಡ್ರೆತ್ತಿ ನಾವು ಪದ್ಯ ಅವು ಶ್ರೇಯ ಘೋಷಾಲ್ ಪಂಡ್ರೆತ್ತಿನ್ಗೆ ಅವು ಪದ್ಯನ ಬಕ್ಕ ಅರ್ಜುನ್ ಜನ್ಯ ಲಹರಿಡ ಒಂದು ಬಲ್ದಿನಿ ಪನ್ಪೈನತೆ ಇಚಿ ಆ ಪೊಣ್ಣ ಶೋಕುಂಡಿಯ ಪದ್ಯ ಆ ಶೋಕ ಆತನು ಒಂಜಿ ಪದ್ಯಡೆ ಹಿಟ್ಟಾಯ್ಜಲ್ಲ ಪೊಣ್ಣು ಒಂಜಿ ಪದ್ಯಡೆ ಎಂಚ ಒಂದು ಅಂತುಲಿಗೆ ಐಪಂಡಿನ ಲಕ್ಕ ಬಂದು ಅದೇ ಅವು ಏರ್ ಪನ್ಪಿನ ಪದ್ಯ ಏರ್ ಪನ್ನಿ ಎಂಚ ಇಟ್ಟ ಅಣತೆ ಅನೀಶ್ ಬ್ರದರ್ ನಿಮ್ದು ಮದುವೆ ಆಯ್ತು ಅನೀಶ್ ಬ್ರದರ್ ನಿಮ್ದು ಮದುವೆ ಆಗಿದೆ ಅಲಿ ಪಲ್ಲೆ ಅನೀಶ್ ಬ್ರದರ್ ನಿಮ್ದು ಮದುವೆ ಆಗಿದೆ ಅಂತ ಕೇಳ್ತಾ ಇದ್ದಾರೆ ಸಂತೋಷ್ ಅವರು ಹೇಳಿ ಅಂದಂದು ಶ್ರೇಯ ಘೋಷಾಲ್ನ ಪದ್ಯ ಮಸ್ತ್ ಇಷ್ಟ ಶ್ರೇಯ ಘೋಷಾಲ್ ಲಕ್ಕ ಏರ್ಲೆಚ್ಚೆ ಅಲ್ಕ ಯಾಗ್ನಿಕ್ ಅಕುಲು ಕೆಲವು ಜನ ಲೇರು मिले हो तुम हमको बड़े नसीबों से चुराया है मैंने किस्मत की लकीरों से ಬಡವರು ಆಗಿ ಹುಟ್ಟಬಾರದು ಮೇಡಮ್ ಅದೊಂದು ನಾನು ಸರಿಯಾಗಿ ಹೇಳಿದ್ದೀರಿ ಸಂತೋಷ್ ಅವರು ನೀವು ಬಡವರಾಗಿ ಯಾವಾಗಲೂ ಹುಟ್ಟಬಾರದು ಅದೊಂದು ಸತ್ಯ ಅಲ್ಲ ವಾಯ್ಸ್ ಎಡ್ಡೆ ಶ್ರೇಯಪುರ ಅನ್ನಂದು ಎಡ್ಡೆ ನೇಹಕಕ್ಕರ್ ಅಂದು ನೇಹಕಕ್ಕರ್ ನೆಡ್ಡೆ ಹಾಕೊಂಡು ಅದೇ ನೇಹಕಕ್ಕರ್ನ ಅಕ್ಕಲ ಪದ್ಯ ಅನ್ಪಲ್ ನೇಹಕಕ್ಕರ್ನ ಅಣ್ಣೆನ ಮಿಗ್ಗೆನದನ್ನ ಅಕುಲ್ ಅವಳ ಮ್ಯೂಸಿಕ್ ಡೈರೆಕ್ಟರ್ ಅನ್ನ ಅಕುಲ್ ಪೂರ ಒಂದಿ ತಕುಲಿ ಪದ್ಯದೊಂದಿ ಇಲ್ಲದಕುಲಿ ಸಂಗೀತ ಮನೆತನ ನೇಹಕಕ್ಕರ್ ನಾವು ಪದ್ಯ ನಂದು ಅತೆ ನೇಹಕಕ್ಕರ್ ನೆಡ್ಡೆ ಹಾಕೊಂಡು ಪದ್ಯ ಯಾನ್ ಅವು ಒಂಜಿಕಿಂದಿನಿ ಮಿಲಿ ಹೋ ತುಮ್ ಹಮ್ಕೋ ಬಡಿ ನಸೀಬೋं से चुराया है मैंने किस्मत की लकीरों से ला 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 കറക്റ്റ് പണ്ടത് കറക്റ്റ് ഞാൻ കറക്റ്റ് ചെയ്യപ്പം ಈ ಪದ್ಯ ಅಂಟಾರಾ ಅನೀಶ್ ಈ ಪದ್ಯ ಅನ್ಪಾರಾ ಆರ್ಕೆಸ್ಟ್ರಾ ಉಳ್ಳಾರಾ ಕರೆಕ್ಟ್ ಕರೆಕ್ಟ್ ಅನ್ ಕರೆಕ್ಟ್ ಆಯ್ತು ಸಂತೋಷ ಅಂತ ಹೆಣ್ಣು ಸಂಸಾರದ ಕಣ್ಣು ಅಂತಾರೆ ನನ್ನ ಬಾಳಲ್ಲಿ ಬರೀ ಕಣ್ಣೀರು ಅಷ್ಟೇ ಮೇಡಮ್ ಹೌದಾ ಯಾನು ಪದ್ಯ ಪಂತೆ ಓ ಪದ್ಯ ಪಂತಾರ ಅನೀಶ್ ಪಲ್ಲೆ ಓ ಪದ್ಯ ಪಂತಾರೀರ್ ಅಂತಾರ ಒಯ್ತು ಪಂತಾರ ಪದ್ಯ ದಾದಾಂಡಿಯೇ ಸಂತೋಷಕ್ಕೆ ಮದಿಮೆ ಆತನಿ ಮದಿಮೆ ಅದು ಬೊಡಿ ಜೋರುಲ್ಲಿ ಇರ್ತದೆ ಯಾಕೆ ನೀರಿಗೆ ಬಂದ ಬರ್ಸಕ್ಕೆ ಅಂಚ లక్కీ లక్కీ ಒಂದೊಂದು ಸಾರಿ ಅಟ್ಟಿ ಕಟ್ಲೆ ಬಾಬಾ ಪೂರ ಓಲ್ ಪೋತು ತುಲ ಬೇಗ ಅಟ್ಟಿ ಕಟ್ಟೆ ಪೂರ ಅಲ್ಪನೆ ಕುಲ್ದ ಅಟ್ಟಿ ಕಟ್ಟೆ ಹಿಂದಿ ಪದ್ಯ ಸ್ಟೇಜ್ ಪಂತರ ಓ ಪದ್ಯ ಬಲ್ಲೆ ಕಿರಿ ಯಾವ ಮಾರ್ರೆ ಈ ಸಿಂಗರ್ ಅತ್ತ ಮಾರ್ರೆ ಸ್ಟೇಜ್ ಪಂತರ ಪನಿ ಬರ್ತ ಸಿಂಗರ್ ಆದಪ್ಪು
ഞാൻ പദ്യ പണ്ടേരി ಕಿರಿಕಿರಿಯಾವ ರಾಗಜ್ಜಿ ತಾಳಜ್ಜಿ ಶ್ರುತಿಜ್ಜಿ ഞാൻ ಪನ್ನೊಂದು ಕಷ್ಟಪಟ್ಟು ಕೆಲಸ ಮಾಡಿ ಬಂದರೂ ಸಮಾಧಾನ ಇಲ್ಲ ನನಗೆ ಮನೆಯಲ್ಲಿ. ಹೌದಾ, ಮಗ ಎಷ್ಟೇ ಕ್ಲಾಸ್? ಸಂತೋಷ್ ಅವ್ರೆ, ಬೇಜಾರು ಮಾಡಬೇಡಿ, ನಿಮ್ಗೆ ಕೂಡ ಒಂದು ಒಳ್ಳೆ ದಿನ ಬರ್ಬಹುದು ಆಯ್ತಾ, ಬೇಜಾರು ಮಾಡಬೇಡಿ. ಇರುದಿಲ್ಲಲ್ಲ ದಿನ, ಈಗ ಕಷ್ಟ ಇದ್ರೆ ಮತ್ತೆ ಸುಖ ಇರ್ತದೆ ಹಾಗೆ. ದಿಲ್ ದಿಯ ಗಲ್ಲ ಬೊಕ್ಕ ಏನಾಗಲಿ ಮುಂದೆ ಸಹ ಅಂದಿ ದಿಲ್ ದಿಯ ಗಲ್ಲ ಬರ್ಪು ಜಂಕಿ ಹಿಂಗೆ ಮಸ್ತ್ ಇಷ್ಟ ಪದ್ಯ ದಿಲ್ ದಿಯ ಗಲ್ಲ. ಅನಿಶ್ ಪದ್ಯ ಏನಾಗಲಿ ಮುಂದೆ ಸಾಗು, ಏನಾಗಲಿ ಮುಂದೆ ಸಾಗು ನೀ ಬಯಸಿದ್ದೆಲ್ಲ ಸಿಗದು ಬಾಳಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ನಿಮ್ಮ ಮನೆಯ ಮುಂದೆ ಬಸ್ ಬರ್ತಾ ಇದೆ ಅಲ್ವಾ ಮೇಡಮ್? ನನ್ನ ಜೀವನದಲ್ಲಿ ರೈಲು ಹೋಗ್ತಾ ಇದೆ. ಅಯ್ಯೋ ದೇವ. ಸಂತೋಷ್ ಪುದರ್ ಸಂತೋಷ್ ಇದ್ದಾರಿಗೆ ಒಂಜಿ ಬೇಜಾರಿಗೆ ಅಂದ್ರೆ ಸಂತೋಷ್ ಪುದರ್ ಇತ್ತರಿಗೆ ಸಂತೋಷ ಒಂಜಿ ಬೇಜಾರು ದಾದ ಅನ್ಕೊಂಡು ಪಲ್ಲೆ ಸಂತೋಷ್ ಪುದರ್ ದಿನಕ್ಕೆ ಪೂರಿಲ ಸಂತೋಷವಾದ ಉಪ್ಪುರ ಇಜ್ಜಿ ಆ ಒಂತೆ ದಿನ ಸಂತೋಷ ಉಪ್ಪುಣು, ಒಂತೆ ದಿನ ಖುಷಿ ಉಪ್ಪುಣು, ಖುಷಿಲ ಬರ್ಪುಣ ಆರ್ನ ಜೀವನ ಕಾಪುಡಾರ ಆತೆ ಆರ್ನ ಒಂದು ತಾಳ್ಮೆ ಬೋಡು ಒಯ್ಕಲ ಆಗಲ್ಲ ಮಾರಾಯ. ಅವರು ಹೇಳುದು, ಅನೀಶ್ ಹೇಳುದು ಸಂತೋಷ್ ಅವರು ಏನು ಗೊತ್ತಾ, ಸಂತೋಷ ಅಂದ್ರೆ ಅವ್ರು ಹೆಸರಿಟ್ಟಿದ್ದಾರೆ, ಅವರಿಗೆ ಸಂತೋಷ ಇಲ್ಲ ಅಂತ ಹೇಳಿದ್ದು. ಅದಕ್ಕೆ ನಾನು ಹೇಳಿದ್ದು ಸಂತೋಷ ಬರ್ತದೆ, ಅದು ನಾವು ಕಾಯ್ಬೇಕು ಅಷ್ಟೇ, ತಾಳ್ಮೆ ಬೇಕು ಜೀವನದಲ್ಲಿ. ರಾಗ ಬೋಡಿ ಅಂದಂದ್ರೆ ರಾಗ ಬೋಡ್ ರಾಗ ಇಜ್ಜತೆ ಎಂಡ ರಾಗ ಇಜ್ಜತೆ ಅವೇ ಮಲ್ಲ ಮಂಗ ರಾಗನ ಹೋಲ್ತು ಕಂತೀನಿ ನಾನು ಪದ್ಯ ಪಂಡ್ರೆ ಮಾತ್ರ ಗೊತ್ತು ನಿಂಗೆ ರಾಗ ಬರ್ಪ ಜೊತೆ ಅವೇ ಮಿಸ್ಟಿಕ್ ಅತ್ತ ರಾಗ ಇಜ್ಜಂದೆ ದಾಲ ಮಲ್ಪೆರೆ ಹಾಪುಜಿ ನಾನು ಪದ್ಯ ಪನೋಲಿ ಯಾನಿಂತೇನೆ ಮೂಲೆ ಐತೆ ಪಕ್ಕ ನಮ್ಮ ಸ್ಟೇಜ್ ಪುರ ಪೋಪುಜಪ್ಪ ಸ್ಟೇಜ್ ಪೋಪಿನ ಹತ್ರ ರಾಗಲ್ಲ ಇಜ್ಜ ಅದು ಸೋಪುದ ನನಗೆ ತುಳು ಸ್ವಲ್ಪ ಅರ್ಥ ಕೂಡ ಆಗಲ್ಲ ಮಾರಾಯ ಅಂತ ಹೇಳ್ತಾ ಇದ್ದಾರೆ. ನನಗೆ ಅರ್ಥ ಆಪುಜಿಗೆ ತುಳು. ನೀವು ದಿನಾಲು ಬನ್ನಿ ಲೈವಿಗೆ, ನಾವು ತುಳು ಮಾತಾಡುವಾಗ ನಿಮ್ಗೆ ಅರ್ಥ ಆಗ್ತದೆ. ಮತ್ತೆ ಮತ್ತೆ ನೀವೇ ನೋಡಿ ತುಳು ಮಾತಾಡ್ತೀರಾ. ಹೈಡಲ್ಲಿ ಇದ್ದವರೆಲ್ಲ ಬಂದು ಕಮೆಂಟ್ ಮಾಡಿ ಆಯ್ತಾ, ಲೈಕ್ ಕೊಡಿ. ಲೈಕ್ ಕೊಡ್ಲಿಕ್ಕಿದ್ರೆ ಎಲ್ಲ ಲೈಕ್ ಕೊಟ್ಬಿಡಿ, ಅಲ್ಲಿಯೇ ಕುತ್ಕೊಂಡು ಲೈಕ್ ಕೊಡಿ, ಮತ್ತೆ ಅಲ್ಲಿಯೇ ಕುತ್ಕೊಳ್ಳಿ. ನೀವು ನಮ್ಗೆ ಅಲ್ಲಿಯೇ ಕುತ್ಕೊಂಡು ಸಪೋರ್ಟ್ ಮಾಡಿ ಆಯ್ತಾ. ಮೆಸೇಜ್ ಸ್ಟಾಪ್ ಆಣ ಮಾರ್ರೆ, ಇನ್ನೊಂದು ಗಾಡಿ ಗಾಡಿ ಮೆಸೇಜ್ ಸ್ಟಾಪ್ ಆಪಿನ ಡೈಜ್ ಮಾರ್ರೆ ಅನೀಶ್. స్టేజ్ పోయాలేమో ప్రస్తుతాన్ని ಎಷ್ಟು ಏ ದೇವರ ಏತ್ ಮೆಸೇಜ್ ಉಂಡು ರಾಗ ಬೋರ್ಡ್ ಅಂದ್ರೆ ರಾಗ ಇಜ್ಜವೇ ರಾಗವನೇ ಕಮ್ಮಿ ಉಂಡು ಅವೇ ಪ್ರಾಬ್ಲಮ್ ಎಂದಿ. ಕ್ಯಾಮರಾಮ್ಯಾನ್ ಪ್ರಸಾದ್ ಜೊತೆ ಆಂಕರ್ ಸಂಗೀತ ನಿರಂತರ ಸುದ್ದಿಗಾಗಿ ನೋಡುತ್ತಾ ಇರಿ ಶ್ರೀದುರ್ಗ ಚಾನಲ್. ಮಗು ಇವಾಗ 1ನೇ ತರಗತಿ ವಿದ್ಯಾರ್ಥಿ ಮೇಡಮ್, ಮತ್ತೆ ಎಂತ ನೀವು ಮರಳು ಕಟ್ಟುದಿರ್ಲಿ, ಮಗ ಇದ್ದಾನೆ ಅಲ್ಲ ಎಲ್ಲ ಸರಿ ಆಗ್ತದೆ. ಸಂತೋಷ್ ಸುಮ್ನಿರು ಅಂತ ಹೇಳ್ತಾ ಇದ್ದಾರೆ. ಗಟ್ಟಿ ಬರ್ಪುಂಡು
ఈ రెండే జన స్టేజ్ పోయాడ మగురు అవ్వంది బ్రదన్న స్టేజ్ మగురు స్టేజ్ కట్టిప్పుడు ఇంగుడు స్టేజ్ పోయారా అని అనిష ಅನಿಶ್ ತಿಳಿಸೋದಲ್ಲ. ಅಯ್ಯೋ ಹೌದಲ್ಲ ಅಂತ ಹೇಳ್ತದೆ. ಈ ಫೋಟೋ ಗ್ಯಾಲರಿ ಅವಳು ಯಾರು? ಎಲ್ಲಿದ್ದಾಳೆ ಫೋಟೋ ಗ್ಯಾಲರಿ? ಯಾರು ಆ ಫೋಟೋಗ್ರಫಿಯಾ? ಅವಳು ಪ್ರಸಾದ್. ಎಲ್ಲ ಒಂಜಿ ಕಮೆಂಟ್ ಓದೋದು ಕಮೆಂಟ್ ಸ್ಟಾಪ್ ಆಗ್ತಿರತ್ತೆ. ಸಪೋರ್ಟ್ ಅಲ್ಲಿದ್ದಾರೆ. ಸಂತೋಷ ಜೀವನದಲ್ಲಿ ಬರೀ ದುಃಖ ಬರೀ ಅನಿಶಾ ಅಂತ ಹೇಳ್ತಾ ಇದ್ರು. ಜಾಲಿ ಜಾಲಿ ಕಿಸೆ ಪೂರ ಖಾಲಿ ಸಂಗೀತಕ್ಕ. ನನಗೆ ಮದುವೆ ಮಾಡಿಸಿ ಐದ ನನ್ನ ಕೈಗೆ ಸಿಕ್ಕರೆ ಬಿಡಲ್ಲ ನಾನು ಅಂತ ಹೇಳ್ತಾ ಇದ್ದಾನೆ. ಬಿಡ್ಬೇಡ ಬಿಡ್ಬೇಡ. ಅಯ್ಯೋ ಸಂತೋಷ್ ಅವ್ರು ಏನ್ ಗೊತ್ತಾ, ದೇವರು ಯಾರ ಮನೆಯಲ್ಲಿ ಯಾರ್ಯಾರಂತ ಬರ್ದಿರ್ತಾರ ಅವರನ್ನೇ ಮಾಡಿಸುವುದು ಮದ್ವೆ. ನಾವು ಅನುಸರಿಸಿಕೊಂಡು ಹೋಗ್ಬೇಕು ಅಷ್ಟೇ, ಜೀವನ ಅಷ್ಟೇ, ಮತ್ತೆ ಎಂತ ಇಲ್ಲ. ಪ್ರಸನ್ನ ಪೋಯಾರ, ಕಿರಣ್ ಪೋಯಾರ, ಓಲರ್ ಪೂರ ಒಂಜಿಲ ತೋಚಾರು ಒಂಜಿ ಮೆಸೇಜ್ ಇಚ್ಚಿ. ಈಗ ನಿಮ್ಮ ಮದುವೆ ಮಾಡಿಸಿದವ್ರು ಎಲ್ಲಿ ಹುಡುಕ್ತೀರಾ ನೀವು? ಕಿರಣ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಕಿರಣ್, ಥ್ಯಾಂಕ್ ಯು ಸೋ ಮಚ್. ಹುಡುಕಿಸಿದ್ರು ಕೂಡ ಏನು ಪ್ರಯೋಜನ ಇಲ್ಲ. ಇನ್ನು ನೀವೇ ಹೊಂದಿಕೊಂಡು ಹೋಗ್ಬೇಕು ಅಷ್ಟೇ. ಜೀವನ ಅಷ್ಟೇ, ಜೀವನ ಏರುಪೇರಿನ ಗಾಯನ, ಒಮ್ಮೆ ನೋವು ಒಮ್ಮೆ ನಲಿವು, ಸರಸ ವಿರಸ ಜೀವನ, ಏರುಪೇರಿನ ಗಾಯನ. ಸಂತೋಷ್ ಅವರೇ, ದಮ್ಮಯ್ಯ ಮದುವೆ ಆಗ್ಬಿಡ. ಅದು ಆಗಿದೆ, ಮದುವೆ ಆಗಿದೆ ಅವರದ್ದು. ಕಿರಣ್ ಇಜ್ಜಿ ಓಡಿ ಹೋಗ್ತೆ ಕಿರಣ್. ಈ ಫೋಟೋ ತೆಗೆಯುವವರನ್ನು ಕಂಡ್ರೆ ಆಗಲ್ಲ ನನಗೆ. ನನ್ನ ಜೀವನ ಪುರು ಆಲ್ಬಮ್ ಮಾಡಿ ಪ್ರಸ್ತುತ ನಿರಗಿತ ಫೋಟೋ ದೆಪ್ಪರೆ ಪೆಟ್ಟುಂಡಿತ್ತೆ. ಅರೆಗಾ ಪುಜ್ಜಿಗೆ ಫೋಟೋ ದೆಪ್ಪಳಾಗ್ಲಿ ಅಂತ ಅರ ಜೀವನ ಆಲ್ಬಮ್ ಆತನ್ಗೆ. ಅಯ್ಯೋ ದೇವ. தெலுங்குல ಲಕ್ಕಿ ಪೆಜ್ಜಿಯ ಲಕ್ಕಿ ಆನೆ ನಂಜಿ ಬೇಲಾಣ್ ಕೂಡ ಸ್ಟಾಪ್ ಮಾಡ ಮೆಸೇಜ್. ಈ ಮೆಸೇಜ್ ಆಗ್ಲಿಲ್ಲ ಮಾರ್ರೆ. ಅಷ್ಟು ಕಷ್ಟದಲ್ಲಿ ಮದ್ವೆ ಆದದ್ದು ಯಾಕೆ ಮಾರ್ರೆ? ಅತ್ತು ಮದ್ವೆನ ಗೊತ್ತಾಪುಣ ಗೊತ್ತಾಪು ಜತೆ ನಮ್ಮ ಒಂದೊಂದು ಪೋಡತೆ ಅವೇ ಜೀವನವನ್ಯ. ಜೀವನ ಏರು ಪೇರಿನ ಗಾಯನ. ಮೊದಲು ಸೂಪರ್, ಆಮೇಲೆ ಸೂಪರ್ಗೆ. ಅಯ್ಯೋ, ಅವರಿಗೆ ಮದುವೆ ಆಗ್ಲಿಲ್ವಾ ಸಂತೋಷ್ ಅವರೇ? ಅವ್ರಿಗೆ ಹೇಳ್ಬೇಡಿ ಅಂತ ಕೂಡ. ಮತ್ತೆ ಅವರು ಕೂಡ ಆಗುದಿಲ್ಲ ಮದ್ವೆ ನೀವು ಹೇಳಿದ್ರೆ. ನೀವು ಅವರನ್ನು ಎದುರಿಸ್ಬೇಡಿ ಆಯ್ತಾ ಸಂತೋಷ್ ಅವರೇ. ಅವ್ರು ಬ್ಯಾಚುಲರ್ ಇದ್ದಾರೆ. ಇವತ್ತು 90 ಹಾಕಿ ಹೋಗಿ ನಾಳೆ ಇದೆ ಸೂಪರ್ ಅದೇ ಪ್ರಸದಾನೆ ಬಂತು ಲಗೆ ಆರು ದೈಗಳು ಇರುತ್ತೆ ಆತ ಜತ ಆಗ್ಲಿ ಯಾರೇ ಬಂದಿಲ್ಲ ಪಾಪ ಆರು ಬುಡ್ತೊಂದಿಲ್ಲ. ಅಯ್ಯೋ ಅನೀಶ್ ಪೋಯರ ಅನೀಶ್ ಪೋಯಿರ್ತೋ ಜೋಡು. ಒಂದು ತಿಂಗಳು ಮಾತ್ರ ಜಿಗಿಯೋದು, ಆಮೇಲೆ ನಾನು ಎಲ್ಲೋ ಅವಳು ಎಲ್ಲೋ, ಈ ಜೀವ ಹೊಟ್ಟೆಯಲ್ಲಿ. ಎಂತ ಮಾರ್ರೆ ನಿಮ್ದು ಕತೆ, ಎಂತ ಕತೆ ನಿಮ್ದು.
ನನಗೆ ಸ್ಟವ್ ಕೆಲಸ ಆದ್ರೂ ಆಗ್ಬೋದು, ಈ ಲವ್ ಕೆಲಸ ಬೇಡ ಅಂತ ಹೇಳ್ತಾ ಇದ್ದಾರೆ. ಸಬ್ಬೇಗ ಕೇಳಿ ಪ್ರಸಾದ್ ಬ್ರದರ್, ಕೊಡಿ ಕೊಡಿ ಕೊಡಿ, ಕೇಳೋದಿಲ್ಲ ಸಬ್ನಿ, ಅವ್ರು ಕೊಡಿ, ಅವ್ರು ತಗೊಳ್ತಾರೆ. ಹೌದು ಹೌದು, ಎಲ್ಲರದ್ದು ಒಂದೊಂದು ಗೋಳು ಅಲ್ವಾ, ಎಲ್ಲ ಜೀವನ ಅಂದ್ರೆ ಗೋಳೆ ಅಷ್ಟೇ, ಮತ್ತೇನಿಲ್ಲ. ಕೆಲವರು ಹೇಳ್ತಾರೆ ಅದನ್ನು ಬಾಯಿ ಬಿಟ್ಟು, ಕೆಲವರು ಹೇಳುದಿಲ್ಲ ಅಷ್ಟೇ. ಕೊಡುವವರು ಕೊಡುತ್ತಾರೆ ಹಾಗೆ ಹೇಳ್ತಾರೆ. ಹೌದು, ಕೊಡುವವರು ಕೊಡಿ, ಸಬ್ ಕೊಡುವವರು ಕೊಡಿ. ಮೇಲೆ ಅನೀಶ್ ಇದ್ದಾರಲ್ಲ, ಸಂತೋಷ್ ಅವರೇ, ಅನೀಶ್ ಅವರಿಗೆ ಒಂದು ಕೊಡಿ. ಇಲ್ಲಿ 3 ಡಾಟ್ ಉಂಟಲ್ಲ, ಅಲ್ಲಿಗೆ ಕ್ಲಿಕ್ ಮಾಡಿ ಅವರಿಗೆ ಚಾನಲ್ಗೆ ಹೋಗಿ ಆಯ್ತಾ, ಕೊಡಿ ಆಯ್ತಾ ಅವರಿಗೆ, ಅನೀಶ್ ಅವರಿಗೆ ಒಂದು ಕೊಡಿ. ಲೈವ್ ಮಾಡ್ತೀರಾ ಹೇಳಿ, ಲೈವ್ ಮಾಡ್ತೀರಾ ಹೇಳಿ, ನಾವು ಮಾಡ್ತಾರೆ, ಅವರು ಒಮ್ಮೊಮ್ಮೆ ಮಾಡ್ತಾರೆ, ಮಾತ್ರ 12 ಗಂಟೆ ರಾತ್ರಿಗೆ ಮಾಡ್ತಾರೆ ಅವರು, ಆಗ ನೀವು ಹೋಗಿ ಆಯ್ತಾ, ಮಾಡ್ತಾರೆ ಅವರು. ಬರ್ಪೆ ಇಷ್ಟ ಪನೊಂದುಲ್ಲೇರು. ಓಕೆ ಓಕೆ, ಹಾಯ್ ಸ್ವಾತಿ, ವೆಲ್ಕಮ್. ಹಾಯ್ ಅಕ್ಕ ಪನೊಂದುಲ್ಲೇರು. ಪ್ರೀತ್ಸಿಸ್ ಬರ್ತೀರಿ, ಹಾಯ್ ಸಿಸ್. ಜೆತ್ತಲಕ್ಕೇರಿ ಪ್ರೀತ್ಸಿಸ್ ಆಣಿ ಬೇಲೆ ಪ್ರಸಾದ್ ಮಾಡಿ ನೀ ನೋಡಿ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಪ್ರಸಾದ್ ಬರೋದಿರಿ, ಪ್ರಸಾದನೇ ಪೋಯಿರಾ ಅಂದಿ ಬರ್ಪೆ ಇಷ್ಟ ಬರ್ಪೆ ಅದು ಪೋಯಿರು. ನೋಡಿ ಸಂತೋಷ್ ಅವರೇ, ಇಲ್ಲಿ ನಮ್ಮ ಪ್ರೀತಿಸಿದ್ದಾರೆ, ಮತ್ತೆ ಸ್ವಾತಿ ಇದ್ದಾರೆ, ಅವರಿಗೆ ಕೂಡ ಕೊಡಿ ಆಯ್ತಾ. ಅವರದ್ದು ಕೂಡ ಚಾನಲ್, ಪ್ರೀತಿಸಿಸ್ನ ಚಾನಲ್ ಇದೆ, ಮತ್ತೆ ಅವರದ್ದು ಪ್ರೀತಿಸಿಸ್ನ ಲೈವ್ ಇದೆಯಾ, ಅವ್ರದ್ದು ಮಧ್ಯಾಹ್ನ 12 ಗಂಟೆಗೆ ಪ್ರೀತಿಸಿಸ್ನ ಲೈವ್ ಇದೆ, ಮತ್ತೆ ರಾತ್ರಿ 9 ಗಂಟೆಗಿದೆ. ಅಲ್ಲಿ ಕೂಡ ನಾವು ತುಳು ಮಾತಾಡ್ತೇವೆ, ಆದರೆ ನಮಗೆ ಕನ್ನಡ ಕೂಡ ಮಾತಾಡ್ತೇವೆ ನಾವು. ಪ್ರೀತಿ ಅಕ್ಕ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಜೆತ್ತು ಲಕ್ಕಿನಿ ಕೈಪಾವೋಡು ಅಂದೆ ಮಲ್ಪ್ಲೆ ಪ್ರೀತಿಸಿಸ್ ಕೈಪ್ ಮಲ್ಪ್ಲೆ ಅವೇ ಎಂಚ ಉಳ್ಳಾರು ಪ್ರೀತಿ ಅಕ್ಕ ಪನದಲ್ಲಿ ಸ್ವಾತಿಸಿಸ್. ಹೌದು ಸಂತೋಷ್ ಅವರು ಪ್ರೀತಿಸಿದ್ದಾಳೆ, ಪ್ರೀತಿಲಿ ಹೋಗಿದ್ದಾರಲ್ಲ ಅವರು ಕೂಡ ಲೈವ್ ಮಾಡ್ತಾರೆ ಆಯ್ತಾ. ನೀವು ಬನ್ನಿ, ಗಮ್ಮತ್ತಾಗ್ತದೆ. ಅವ್ರ ಲೈವಲ್ಲಿ ನನ್ನ ಲೈವಲ್ಲಿ ಜನ ಇಲ್ಲ, ಅವರ ಲೈವಲ್ಲಿ ಇರ್ತಾರೆ, ಸ್ವಲ್ಪ ನನಗಿಂತ ಸ್ವಲ್ಪ ಜಾಸ್ತಿ ಇದ್ದಾರೆ ಅಷ್ಟೇ. ಮಾಡ್ತಾರೆ ಅವ್ರು, ಚಂದ ಮಾತಾಡ್ತಾರೆ, ಅವರು ಕೂಡ ಫೇಸ್ ಲೈವ್ ಮಾಡ್ತಾರೆ. ഞാൻ ഫൈൻ അക്ക മീൻ മൽപ്പൊടു ಒಂದೇ ಮೀನ್ ಮಲ್ಪರೊಳ್ಳೆತ್ತೆ ದಾದಿ ಮೀನ್ ದಾದಿ ಬಂಗುಳೆನ ಊತಯ ಜಂಜ ಎಟ್ಟಿಯ ದಾದಿ ಮೀನ್. ಬಂಗುಡೆ ಅವು ರಪ್ಪ ಪೊಣಿಸ್ತೆ ಕಡೆಬೇರೆ ಪಾಡಿದೆ. ಪಾಡೋಡು ನನ್ನ ಪಾಡೋಡ. ಬಂಗುಡೆ ರಪ್ಪ ಹಾಕೊಂಡಿ ರಪ್ಪ ಹಾಕೊಂಡು ಒಕ್ಕ ಪಾತಿರ್ತವೆ ಕೈಪು ಅವಳು. ಓಕೆ ಪ್ರಿನ್ಸಿಸ್, ಓಕೆ ಕಡಿಪ್ ಮಾಡ್ತೀವಿ. ಜೋಕುಲ ಎಕ್ಸಾಮ್ ಮಾಡೇ ಪ್ರೀತಿ ಅವರೇ ಮಾಡಿದ್ದೀನಿ ನಿಮಗೆ ಆಯ್ತಾ. ಲೈವ್ ಮಾಡ್ತೀರಾ ನೀವು? ಮಾಡ್ತಾರೆ ಅವರು. ಸ್ವಾತಿನ ಹೇಮಂತ್ ಕೇಳೋದಿತ್ತೇರಿಗೆ ಲೈವ್ ಇತ್ತಂಡು ಪನೊಂದಿತ್ತೇರಿ ಅಂದಂದು ಸ್ವಾತಿನ ಕೇಳುವೇರಿ ಹೇಮಂತ್ ಬತ್ತಿತ್ತೇರಿಗೆ ಸ್ವಾತಿನ ಹೇಮಂತ್ ಕೇಳೋದಿತ್ತೇರಿ ಲೈವ್ ಇತ್ತು. ಸ್ವಾತಿ ಪೋಯರಾ ಪ್ರೀತಿ ಅವ್ರದ್ದು ಮದುವೆ ಆಗಿದೆಯಾ ಇಲ್ವಾ? ಆಗಿದೆ. ಮಕ್ಕಳಿದ್ದಾರೆ, ನನಗೆ ಕೂಡ 2 ಮಕ್ಕಳು, ಅವರಿಗೆ ಕೂಡ 2 ಮಕ್ಕಳು ಆಗಿದೆ. ಪ್ರಸಾದ್ ಕೂವು ಅಂತ ಹೇಳ್ತಾರೆ, ಇತ್ತೆ ಬರ್ಪೆ ಅಂತ ಕೂಯಿರಿ ಪ್ರಸಾದ್ ಪೋಯರಾ ಅಂತ.
ರವಿ ಅವರು ಬಂದ್ರು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ರವಿ ಅವರಿಗೆ ಕೂಡ ಒಂದು ಇದು ಕೊಡಿ ಸಂತೋಷ್ ಅವರೇ. ರವಿ ಅವ್ರದ್ದು ಕೂಡ ಚಾನಲ್ ಇದೆ. ಓಯೇ ಓಡಿಪೋಯಿ ಅಂದ್ರೆ ನನ್ನ ಕಷ್ಟ ಹೇಳ್ತಾ ಇರ್ತೇನೆ, ಬೇಜಾರಾಗ್ಬಾರ್ದು ಪ್ರೀತಿ ಅವರೇ. ಹಾ ಹಾ, ಅವ್ರದ್ದು ಕಷ್ಟ ಹೇಳ್ತಾರೆ ಅಂತೆ ಅವರು. ಆಯ್ತಾ ಪ್ರೀತಿ ಸಿಸ್, ಪ್ರೀತಿ ಸಿಸ್ ಒಂಚೂರು ಕಷ್ಟ ಉಂಡಿಗಂತೆ ಯಾರು ಪನೊಂದು ಉಪ್ಪು ರವೆ ಈರಾ ಪಂಡ ಕಾಲಿ ಸೂಪರ್ ಅಂತ ಹೇಳ್ತಾ ಇದ್ದಾರೆ JCB ಅವರು. ನಾನು ಸಪೋರ್ಟ್ ಮಾಡ್ತೀನಿ ಅಷ್ಟೇ ನೋಡಿ. ಓಕೆ ಓಕೆ, ನೀವು ಸಪೋರ್ಟ್, ನಮಗೆ ಸಪೋರ್ಟ್ ಐಡಿಯಾ ಬೇಕು ಜಾಸ್ತಿ. ಸಪೋರ್ಟ್ ಮಾಡಿದ್ರೆ ಓಕೆ ನಮಗೆ. ಪ್ರೀತಿ ಊಟ ಆಯ್ತಾ ಅಂತ ಕೇಳ್ತಾ ಇದ್ದಾರೆ ರವಿ. ರವಿ ಅವರು ಪ್ರೀತಿ ಊಟ ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ಪ್ರೀತಿ ಸಿಸ್ಗೆ ನೀವು ಕನೆಕ್ಟ್ ಆಗಿದ್ದೀರಾ ರವಿ ಅವರೇ? ಕನೆಕ್ಟ್ ಆಗದಿದ್ರೆ ಆಗಿ, ಬೇಜಾರಿಲ್ಲ ಸಂತೋಷ್ ಅವರೇ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಬೇಜಾರಿಲ್ಲ, ಅವರು ಕೇಳ್ತಾರೆ ನನ್ನಾಗಿ. ಅವರು ಕೂಡ ನಾವು ಕೇಳ್ತೇವೆ, ಯಾರ ಕಥೆಯನ್ನು ಕೂಡ ನಾವು ಕೇಳ್ತೇವೆ. ಊಟ ಆಯ್ತು ರವಿ ಅವರೇ, ನಿಮ್ದಾಯ್ತಾ ಅಂತ ಕೇಳ್ತೇವೆ. ಆಯ್ತು ಪ್ರೀತಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ ನನ್ನ ಹೆಂಡತಿ ಕಾಟಕ್ಕೆ ಒಂದು ಚಾನಲ್ ಕೂಡ ಡಿಲೀಟ್ ಮಾಡಿ ಬೇರೆ ಚಾನಲ್ ಮಾಡಿದ್ದೇನೆ ಇವಾಗ ಅಂತ ಹೇಳ್ತಾ ಇದ್ದಾರೆ. ಅಯ್ಯೋ, ನಿಮ್ದು ಚಾನಲ್ ಯಾವ್ದಿತ್ತು? ಹೋದ ಚಾನಲ್ ಯಾವ್ದದು ಡಿಲೀಟ್ ಆದ ಚಾನಲ್? ಮತ್ತೆ ನೀವು ಇದರಲ್ಲಿ ಚಾನಲ್ ಇಲ್ಲ ಅಂತ ಹೇಳಿದ್ರಿ ಹೌದಾ ಅಂತ ರವಿ ಅವರು ಕೂಡ ನಗಾಡ್ತಾ ಇದ್ದಾರೆ. ಆರಾಮಾಗಿದೆ ನಾನು. ಮಾಂಗಲ್ಯ ಮಾಂಗಲ್ಯ ಮುತ್ತೈದೆ ಹೆಣ್ಣಿಗೆ ಸಿಂಧೂರವು, ಮಾಂಗಲ್ಯ ಎಂಬುದು ಕುಲನಾರಿಗೆ ಒಕ್ಕಡದಿಂದ ಕೇಳ್ನೆ ಇಪ್ಪಡೆ ಹಂಚಿ ಅವೇನು ಆಂಡಲಕ್ಕೇನು ಬೊಕ್ಕದಾದ ಅಂದಿ ಬಿಡಿಸಿ ಅವೇನಲ್ಲ ಕೇಳಿ ಬೊಕ್ಕದಾದ ನಮ್ಮನು ಉರುವಾಪುಡು ಜನಲ್ಲ ಇಚ್ಚಿರು ಅವೇನಲ್ಲ ಕೇಳಿದ. ರವಿ ಅವ್ರು ನಗ್ತಾ ಇದ್ದಾರೆ. ಎಂತಾಯ್ತು ರವಿ ಅವರು, ಏನಾಯ್ತು? ರವಿ ಅವ್ರು ಭಾರಿ ನಗ್ತಾ ಇದ್ದಾರೆ. ಎಂತ ವಿಷಯ ಅಂತ ಗೊತ್ತಾಯ್ತಾ? ಟೈಮ್ ಇದ್ರೆ ಸಪೋರ್ಟ್ ಮಾಡ್ತೇನೆ ಅಷ್ಟೇ ಮಾಡಿ. ಓಕೆ ಓಕೆ, ನಿಮ್ದು ಸಪೋರ್ಟ್ ಬೇಕು ನಮ್ಗೆ ಸಂತೋಷ್ ಅವರೇ. ಚಾ ಪರಿಹಾರ ಪರ್ದು ಬತ್ತೆ ಯಾನು ಚಾ ಪರ್ದು ಬತ್ತೆ ಆರ್ಗೆಂಡ ರವಿ ಬೇರೆ ಪರ್ದು ಬತ್ತಿರ್ಗೆ. ಓಕೆ ಓಕೆ, ಚಾ ಇಲ್ಲವಾ ರವಿ ಅವರೇ? ಚಾ ಕುಡಿಲಿಲ್ಲ, ಇನ್ನು ಕುಡಿಬೇಕು. ಯಾನ್ ಚಾ ಪರ್ದು ಬತ್ತೆ ಅನೀಶ್ ಚಾ ಪರ್ದು ಬತ್ತಿರ್ಗೆ ಹೋಯ್ತು. ದಾಯಿ ಮೆಸೇಜ್ ಸ್ಟಾಪ್ ಗೊತ್ತಾ ಮಾರ್ರೆ, ನನ್ಗೆ ಗೊತ್ತು ಮಾರ್ರೆ ಎಂತ. ಅಯ್ಯೋ ಸಂತೋಷ್ ಅವರೇ, ದಾಯಿ ಸ್ಟಾಪ್ ಆಪುಂಡು ಅಂದಿ ಅನೀಶ್ ಸ್ಟಾಪ್ ಆಪಿ ನಾವು ದಾದನ್ ಗೊತ್ತಿದ್ದಿ ನೆಟ್ವರ್ಕ್ ಪ್ರಾಬ್ಲಮ್ ತೋಜೋಡು. ರವಿ ಅವರು ಆಗದಿಂದ ನಗ್ತಾ ಇದ್ದಾರೆ. ಎಂತ ಅರ್ಥ ಆಗ್ತದೆ ನನಗೆ ಗೊತ್ತಿಲ್ಲ ರವಿ ಅವರಿಗೆ. ಎಂತಾಯ್ತಾ ರವಿ? ಬೇರೆ ಒಂದು ನಿಪ್ಪು. ಓಕೆ 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 ಬ್ರಿಸಿಸ್ ಓಕೆ. ದಾಯಿ ಸ್ಟಾಪ್ ಆಪುಡು ದಾಗೊತ್ತು ಜಿಯೇ ವಂಚನೆ. ಪ್ರೀತಿ ಮಾಡಬಾರದು, ಎಂದತಿಗೆ ಹೆದರಿ ಬಾರದು. ಇವಾಗ ಪ್ರೀತಿಯ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಲೋಕವೇ ಹೇಳಿದ ಮಾತಿದು, ಮಾತಿನ ಸಾರವೇ ಹೇಳಿದು. ನಾಳಿನ ಚಿಂತೆಯಲ್ಲಿ ಬಾಳಬಾರದು, ಬಾಳಿನ ಮೂಲವಿಲ್ಲಿ ಕೇಳಬಾರದು. ಪ್ರೀತಿ ಮಾಡಬಾರದು. ಸ್ಟಾಪ್ ಆಪಡದೆ ಅಂದ್ರೆ ಸ್ಟಾಪ್ ಆಪಡ ಪ್ರೀತಿ ಕೇಳಿ ನಾವು ಒಂದು ನೆಟ್ವರ್ಕ್ ಪ್ರಾಬ್ಲಮ್ ಅರೆಗೆ ಸಂತೋಷಗ ದಾದ ಆಂಡು ನಾಲೆಜ್ಜಿಗೆ ಅರ್ನಾರು ಪ್ರಾಬ್ಲಮ್ ಪನ್ಪಿನಿ ಆರ ಮದಿಮೆದ ಜೀವನ ಪನ್ಪಿನಿ ಆರು ಮೂಲ್ ರವಿ ತೆಲಿಪ್ಪುನು
ರವಿ ನಗ್ತಾ ಇದ್ದಾರೆ. ನನ್ನ ಜೀವನ ಚಿಂದಿ ಚಿತ್ರಾನ್ನ ಗೊಜ್ಜು ಆಗಿ ಹೋಗಿದೆ. ಹೌದೌದು, ಎಂತದ ನನಗೆ ಗೊತ್ತಿಲ್ಲ ಮರೆ, ನೀವು ಹೇಳಿದಕ್ಕೆ ಗೊತ್ತಾಯ್ತು ನನಗೆ ಅಷ್ಟೇ. ರವಿ ಅವರು ನಗ್ತಾ ಇದ್ದಾರೆ. ಕಷ್ಟ ಏನಿಲ್ಲ ಸಂತೋಷು, ಅಯ್ಯೋ ದೇವಾ ಅಂತ ಹೇಳ್ತಾ ಇದ್ದಾರೆ ಪ್ರೀತಿ ಸಿಸ್ಸು. ಎಕ್ಕಡಿಂಚ ಅವನೇ ಪನದುಲ್ಲೇರಿ ಎಂಡ ಎಕ್ಕಡಿ ನಾನು ಲೈವ್ ಸ್ಟಾರ್ಟ್ ಮಾಡ್ತಿದ್ದೆ ಅಪಗಡಿಂಚ ಉಳ್ಳೇರು ಮೇಲು. ಯಾಕೆ ಬೇಜಾರು ಮಾಡೋದು? ಹೌದು, ಬೇಜಾರು ಯಾಕೆ ಮಾಡೋದು? ಇವತ್ತಿದ್ದಾಗೆ ಮತ್ತೆ ಇನ್ನೊಂದು ದಿನ ಇರುವುದಿಲ್ಲ. ನಿಮ್ಗೆ ಒಳ್ಳೆ ದಿನ ಬರ್ತದೆಯಾ? ಯಾಕೆ ಬೇಜಾರು ಮಾಡೋದು? ನೀವು ಒಳ್ಳೊಳ್ಳೆ ಬಂಗಾರ ಎಲ್ಲ ತಂದು ಕೊಡಿ ಒಡೆದಿಗೆ. ಬಂಗಾರ, ವಜ್ರ, ವೈಡೂರಿ ಎಲ್ಲ ತಂದು ಕೊಡಿ ನೀವು. ಆ ಪ್ರೀತಿ ಅಲ್ಲ ಮಾರ್ರೆ, ಅದು ಹೆಚ್ಚು ಎಂತದ ರವಿ, ಎಂತದು ನನ್ಗೆಂತದ ಯಾರಿಗೆ ಹೇಳ್ತೀರ ರವಿ? ಅದು ಪದ್ಯ ಕೇಳುದಾ? ಓಕೆ ಓಕೆ, ರವಿ ಅವ್ರು ಇದ್ದಾರೆ ಅವನಲ್ಲೇ. ಓಕೆ ಸಿಸ್, ಓಕೆ ಓಕೆ. ಕಮೆಂಟ್ ಫಾಸ್ಟ್ ಓದಲೆ ಮಾರೆ, ಓಲುಂಟು ಕಮೆಂಟ್. ಕಮೆಂಟ್ ಇಜ್ಜಿ, ಕಮೆಂಟ್ ಖಾಲಿ ಅಂಡ್ ಓದುದಾಂಡ್ ಪೂರ. ಆಪುಜಿ ದಾದೆ ಆಪುಜಿ, ಅನೀಶ್ ದಾದೆ ಆಪುಜಿ. ತಂಗಾಳಿಯಲ್ಲಿ ನಾನು ತೇರಲೆಂದೆ ಹೋಯಿನಿಯ ದಾದೆ ಬೇಲೆ ಎರೆಗೆ ಓ ಟೆಂಪಲ್ ಅವ್ವ, ಅವು ಭಜನ ಮಂದಿರ. ಟೆಂಪಲ್ ಹತ್ತವ ಭಜನ ಮಂದಿರ. ದಾದ ಬೇಲೆ ಬೇಲೆ ಎಂಕ ತಾಲ ಬೇ. ಸಂತೋಷ್ ಅವರೇ ಇದ್ದೀರಾ? ಇದ್ರೆ ಕಮೆಂಟ್ ಮಾಡಿ. ಸಂತೋಷ್ ಅವರೇ ಎಲ್ಲಿ ಹೋದ್ರಿ ನೀವು? ನಿಮ್ದು ಕಮೆಂಟ್ ಬರೋಕೆ ಎಂತ ವಿಷಯ ಅಂತ ಬೇಕಿತ್ತು ಅದಕ್ಕೆ. ರವಿ ನನ್ನ ನಗುತ್ತಾ ಇದೆ, ಮದುವೆ ಗೊತ್ತಾಗ್ತದೆ. ಅವರಿಗೆ ಆಗಿದೆಯಾ ಸಂತೋಷ್ ಅವರೇ? ರವಿ ಅವರಿಗೆ ಆಗಿದೆ. ರವಿ ಅವರಿಗೆ ಮದುವೆ ಆಗಿ ಅವರದ್ದು DP-ಯಲ್ಲಿ ಫೋಟೋ ಉಂಟಲ್ಲ, ಅದು ಅವರ ಮಗು ಅಂತೆ. ರವಿ ಅವರಿಗೆ ಮದುವೆ ಆಗಿದೆ. ಅವರ ಹತ್ರ JCB ಉಂಟು. ರವಿ ಹತ್ರ ಬೇಕಾದ್ರೆ ಕೇಳಿ, ಕೊಡ್ತಾರೆ JCB. ನನ್ನ ಜೀವನ ನೋಡಿ ನಗ್ತಾ ಇದೆ. ಇಲ್ಲೆಲ್ಲ ಹಾಗೆ ನಗುದಿಲ್ಲ, ಅವ್ರು ಕುಸಲ್, ನಾವೆಲ್ಲ ಕುಸಲ್ ಆಯ್ತಾ? ಸಂತೋಷ್ ಅವ್ರು ಬೇಜಾರು ಮಾಡಬೇಡಿ ಆಯ್ತಾ? ಸ್ವಲ್ಪ ಇಲ್ಲಿ ಬಂದ್ರೆ ನಿಮ್ಗೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗ್ಲಿಲ್ವಾ? ಸಂತೋಷ್ ಚೂರು ಸುಗ್ನೀರಿಗೆ ದಾಯಿ ಯಾರ ಆರ್ನಾಥಿಗೆ ಪನದುಲ್ಲೇರು ಪನಡು. ಅನೀಶ್ ದಾದ ಹಣ್ಣು ತಿರುಗಿ ದಾದ ಅವಡು ಮಲ್ಲೆ ಅನೀಶ್. ಸೋಲುವೆ ನಿನ್ನ ಪ್ರೀತಿ ಮುಂದೆ ದೇವರ ಮುಂದೆ ಬೇಡುವೆ. ಪ್ರೀತಿ ಅವರು ಎಲ್ಲಿ ಹೋದ್ರಿ? ಬನ್ನಿ, ಅವರು ಸ್ವಲ್ಪ ಕೆಲಸದಲ್ಲಿದ್ದಾರೆಯಾ? ಸಂತೋಷ್ ಅವರೇ, ಪ್ರೀತಿ ಅವರು ಸ್ವಲ್ಪ ಕೆಲಸದಲ್ಲಿದ್ದಾರೆ. ಈಜು ನೀನೇ ನಾನಂತೆ ನಾನಂತೆ ನಾನೇ ನೀನಂತೆ ನೀನಂತೆ. ಇದ್ದೀನಿ, ಕೆಲಸ ಇದೆ ನಂಗೆ, ಕಮೆಂಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಮಲ್ಲಿಜ್ಜೆ ಬಿಡಿಸಿ ಕೆಲಸ ಅಂದ್ರೆ ಆರಿರೆಲ್ಲ ಎತ್ತೀನಿ. ಎಂಕ ಪಿನ್ನು ಕೊರ್ನ ಆತ ಐಕ್ ಎರೆಗೂ ಪಿನ್ನು ಕೊರ್ನೆ ಕತ್ತಿ ಯಾರ ಬೇತೇನೆ ಪ್ರಾಬ್ಲಮ್. ಆ ಸಂತೋಷ್ ನೋಡೋದು ಬೇತೇನೆ ಪ್ರಾಬ್ಲಮ್. ಅನಿಷ್ಟಾಗಿ ಏನೋ ಆಗಿದೆ, ಆಗಿಲ್ಲ, ಸುಮ್ಮನೆ ಇರೋದು. ಅವನಿಗೆ ಏನು ಆಗ್ಲಿಲ್ಲ. ಅನೀಶ್ಗೆ ನನಗೆ ಚಾಕ್ಲೇಟ್ ಆದ್ರೂ ಸಿಗ್ತದೆ ವಾರ. ಅನೀಶ್ నువ్వు వార అన్నట్టుకి మెసేజ్ మాట్లాడు ఉళ్ళైతే అన్న మనసిరిచిన పూర బేజారు పిదే బరుడు ಆರಿತೆ ಮುಲ್ತು ಪೋನ ಪಿದೈ ಪೋನ ಗೆಡ್ಡೆ ಸಂತೋಷ ಅವಡು ಅನ್ನ ಮನಸ್ಸು ಮೈಂಡ್ ಪೂರ ಫ್ರೀ ಹೊಡಿತೆ ಸಂತೋಷನ ಐಕಾರ್ ಪೂರ ಪಂಪಿನಿ. ಅವ್ರು ಸುಮ್ಮನೆ ಗೋಳು ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರು ರವಿ ಹೋದ್ರ? ರವಿ JCB ಹೋದ್ರ? ಅಯ್ಯೋ ದೇವ, ಯಾರ್ಯಾರ ಹಣೆಯಲ್ಲಿ ಏನೇನಿದೆಯೋ
ಏನೇನು ಬರೆದಿರ್ತಾನ ಭಗವಂತ ಅದನ್ನೆಲ್ಲ ಅನುಭವಿಸ್ಲೇಬೇಕು. ಪಿನ್ ನೀರೇ ಕೊಡ್ತೀನಿ. ಯಾನು ಓಲ್ ಹತ್ತುವನಿ ನನ್ನಡೆ ವೈರಿ ಮೇಡಮ್ ಎಲ್ಲ ಅದು ನೀವು ಹಾಗೆ ಮನಸ್ಸಲ್ಲಿ ತುಂಬಿಕೊಂಡಿದ್ದೀರಾ ಹೆಂಡತಿಯ ವೈರಿ ಅಂತ. ಸುಮ್ಮನೆ ಅದೆಲ್ಲ ವೈರಿ ಯಾರಿಲ್ಲ, ಯಾರಿಲ್ಲ ಇಲ್ಲಿ. ಮೇನ್ ರೋಡ್ ಇಲ್ಲದ ಎದುರು ಅಂದಂದು ಮೇನ್ ರೋಡಿಯೇ, ಮೇನ್ ರೋಡಲ್ಲಿ ಇಲ್ಲದ ಎದುರೇ ಮೇನ್ ರೋಡ್. ಬಸ್ ಪೋಪಿನ ತೋಜುನ ಬಸ್ ಪೋಪುನ ಇಲ್ಲದ ಕೈತಲೆ ಬಸ್ ಎಂಗ್ಲೇ ದೂರ ಪೋಯರೆಜ್ಜಿ ಇಲ್ಲದ ಕೈತಲೆ ಬಸ್ ಅಲ್ಲಿ ಪೊಂತುನ್ನಾಡು ಬರ್ಪುಂಡು. ಬಸ್ಲ ದಾಲ ಮಸ್ತ್ ಟೈಮ್ ಬಸ್ ಹತ್ತು ಬಸ್ಲ ಮಸ್ತ್ ಉಂಡು ಬತ್ತೆ ಕಾಲಮ್. ಓಕೆ ಪೋದ್ವಲೆ ಪಾತಿರ್ವಲೆ. ನನಗೆ ಬೇಜಾರಿಲ್ಲ, ಬೇಜಾರಾಗಿ ತುಂಬ ದಿನ ಆಯ್ತು. ದಾದ ತಿನ್ಪುನು ಅಂದು ಗೊಡ್ಡು ಪಂಡರ್ ಮೇನ್ ರೋಡು ಬಸ್ ಪೋಪಿನ ದಾದ ತಿನ್ಪು ದಾಲ ತಿನ್ಪುಜಿ ಆನಿಕಳ ಪಾತಿರೊಂದು ದಾದ ಉಂಟು ತಿಂದ್ರೆ ಯಾನ್ ದಾಲ ತಿನ್ಪುಜಿ ಬೈಯಡ್ ನೀಕೊಳು ಮನ್ಪಾರಿ ಸ್ಟೇಜ್ ಬೂರು ಮನ್ಪಾರು ಬೂರುಡು ಮನ್ಪಾರಿ ಯಾನ್ ತೋರ ಮಾತ್ರ ಒಪ್ಪುನೆ ಯಾನ್ ದಾಲ ತಿನ್ಪುಜಿ ರಡ್ಡು ಪೊಡ್ತು ಉಂಪೆ. ಓಕೆ ಸುಜಾತಮ್ಮ ಬಂದ್ರು. ಹಾಯ್ ಸುಜಾತಮ್ಮ, ವೆಲ್ಕಮ್. ಲೈಕ್ ಕೊಟ್ಟೆ ಅಂತ ಹೇಳ್ತಾ ಇದ್ದಾರೆ ಸುಜಾತ ಮೇಡಮ್. ಹಾಯ್, ಹೇಗೆ ಇದ್ದೀರಾ ಮೇಡಮ್ ಅಂತ ಕೇಳ್ತಾ ಇದ್ದಾರೆ ಸಂತೋಷ್ ಅವರು. ಸಂತೋಷದ ಗುರ್ತುಂಟ ಸುಜಾತಮ್ಮ? ಆತ ಲೇಟ್ ಲೈವ್ ಏನ್ ಎನ್ನನಾ ಯಾನ್ ಒಂಜಿ ಗಂಟೆ ಆತುಜಿ 1 ಗಂಟೆ ಆತುಜಿ ಎನ್ನ ಲೈವ್. ನನ್ನ 10 ನಿಮಿಷ ಉಂಡು ಅವೆಂಡು ಬಂದ್ಕೊಂಡು. ಸುಜಾತಮ್ಮ ಇಲ್ಲಿ ಅನೀಶ್ ಇದ್ದಾರೆ ಪಿನ್ ಐಡಿಗೆ ಕನೆಕ್ಟ್ ಆಗದಿದ್ರೆ ಒಂದು ಕನೆಕ್ಟ್ ಆಗಿ ಸುಜಾತಮ್ಮ. ಸುಜಾತಮ್ಮ ಕನೆಕ್ಟ್ ಆತಾರ ಆಯ್ಜಿದಾಲೆ ಎನ್ನ 1 ಗಂಟೆ ಲೈವ್ ನನ್ನ 10 ನಿಮಿಷ ಉಂಡು ಲೈವ್ ಎಂಡ್ ಅವರೆ ಅದಕ್ಕೆ ಎಂಡ್ ಮಲ್ಕೊಂಡು ಅದಕ್ಕೆ ಹೆಚ್ಚು ಅಂತುಜಿ ಲೈವ್. ಬಿಡುವೆ ನಿನ್ನ ಪ್ರೀತಿ ಮುಂದೆ ಬಿಡದ ಯಾವಲೆ ಕಾಲೆ ನೀನಂತೆ. ಮೊದಲೇ ನಂದು 10ರಲ್ಲಿ 70 ಕಾದ್ದಿ ಮೇಡಮ್. ಇವರದ್ದು ಒಂದು ಗೋಳು ನನಗೆ ಇಲ್ಲ. ಸಂತೋಷ ಅವರೇ, ಎಲ್ಲ ಒಳ್ಳೇದಾಗ್ತದೆ. ನೀವು ಸ್ವಲ್ಪ ಸಮಾಧಾನದಿಂದ ಯೋಚನೆ ಮಾಡಿ, ಸಮಾಧಾನವಾಗಿರಿ, ಎಲ್ಲ ಒಳ್ಳೇದಾಗ್ತದೆ. ಒಂದು ಟರ್ನ್ ಅಂತ ಇರ್ತದಲ್ಲ ಜೀವನದಲ್ಲಿ, ಅದು ಬರುವ ತನಕ ನೀವು ಕಾಯಬೇಕು. ಆ ಟರ್ನ್ ಬರುವ ತನಕ ಮತ್ತೆಲ್ಲ ಸರಿ ಆಗ್ತದೆ. ಪ್ರೇಮ ಲೋಕದಿಂದ ಬಂದ ಪ್ರೇಮದ ಸಂದೇಶ ಭೂಮಿಯಲ್ಲಿ ಹಾಡಿ ತಿಳಿಸೋಣ. ಪ್ರೀತಿ ಹಂಚೋಣ, ಆನಂದ ಪಡೆಯೋಣ, ಬನ್ನಿ ಪ್ರೇಮದ ಅರ್ಥ ಹೇಳೋಣ. ಜೀವನವೆಂದರೆ ಪ್ರೀತಿ ಎನ್ನೋಣ, ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ. ಪ್ರೇಮ ಲೋಕದಿಂದ ಬಂದ ಪ್ರೇಮದ ಸಂದೇಶ ಭೂಮಿಯಲ್ಲಿ ಹಾಡಿ ತಿಳಿಸೋಣ. ಪ್ರೀತಿ ಹಂಚೋಣ, ಆನಂದ ಪಡೆಯೋಣ, ಬನ್ನಿ ಪ್ರೇಮದ ಅರ್ಥ ಹೇಳೋಣ. ಈ ಜೀವನ ಅಶೋಕ ಚಕ್ರ ಇದ್ದಂಗೆ, ಹೇಗೆ ತಿರುಗುತ್ತದೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅನೀಶ್ ನಿಮ್ಗೆ ಗಿಫ್ಟ್ ಕೊಟ್ಟೆ ಅಂತ ಹೇಳ್ತಾ ಇದ್ದಾರೆ. ಅಮ್ಮ ಹೇಗಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಪ್ರೀತಿ ಸಿಸ್. ಬೊಕ್ಕ ಓಲರಿ ಯಾನ್ ಮೂಲೆಯಲ್ಲಿ ಯಾನ್ ಒಡೆಲ ಪೋತು ಯಾನ್ ಮೂಲೆಯಲ್ಲ ಯಾನ್ ಕುಲೋಂದಿನಿ ಈ ಕಡೆ ಪಾತೆರ್ದಿ ಕುಲ್ದೀನಿ. ಈ ಸುಜಾತಕ್ಕ ಯಾರಿಗೆ ಗೊತ್ತಿಲ್ಲ, ಬೆಳಗ್ಗೆ ಲೈವ್ ಮಾಡ್ತಾ ಇರ್ತಾರೆ ಮೇಡಮ್. ಅದು ಅವರಲ್ಲಿ ರಾತ್ರಿಯಾ? ಅವರು ಇಲ್ಲಿಲ್ಲಲ್ಲ, ಅವರು ಅಮೆರಿಕದಲ್ಲಿ ಎಲ್ಲಿ ಇದ್ದಾರೆ, ಅಲ್ಲಿ ರಾತ್ರಿ, ನಮ್ಗಿಲ್ಲಿ ಬೆಳಿಗ್ಗೆ. ಯಾನ್ ಸಿಂಗಲ್
నీకు మధ్య ಹಚ್ಚಿರುವಂಡರಾಡ ನಾನು ಹೋಯರ ಅಂದಿ ದೇವ ಸುಮ್ನಿರು ಸಂತೋಷ್ ಅದಕ್ಕೆ ಸುಮ್ನಿರು ಸಂತೋಷ್ ಅಂತ ಹೇಳುದು ಅಲ್ವಾ. ಚೆಕ್ ಮಾಡಿ ಅನೀಶ್ ಅಲ್ಲೇ ಮೇಲೆ ಸುಜಾತ ಕನ್ನಡ ಲಾಗ್ ಸ್ಟಾರ್ ಇದೆ ಗಿಫ್ಟ್ ಕೊಡ್ತೇರಿಗೆ. ಓಕೆ ಸುಜಾತಮ್ಮ ಅವ್ರು ಮತ್ತೆ ರಿಟರ್ನ್ ಮಾಡ್ತಾರೆ, ರಿಟರ್ನ್ ಮಾಡಿ ಆಯ್ತಾ ಅನೀಶ್ ಸುಜಾತಮ್ಮನಿಗೆ ರಿಟರ್ನ್ ಮಾಡಿ ಆಯ್ತಾ. ಈಗ ಬೆಳಿಗ್ಗೆ 6 ಗಂಟೆ ಅಲ್ಲಿ ಇತ್ತೆ 5 ಗಂಟೆಗೆ ಕಲಿಯುದು ಕಾಂಡೆ ನಮಕಿತ್ತೆ ಬಯ್ಯ 4 ಗಂಟೆ. ಮೇಡಮ್ ನೀವು ಹೌದೌದು ನಾನು ಸಿಟಿ ಮಧ್ಯೆ ಇರುವುದು. ಪ್ರೀತಿಲ ಗುಲ್ಲೆ ಥ್ಯಾಂಕ್ ಯು ಸಂಗೀತ ಅಂತ ಹೇಳ್ತಾ ಇದ್ದಾರೆ ಸುಜಾತಮ್ಮನ ಲೈವಿಗೆ ಬರ್ಲಿಕ್ಕೆ ಆಗ್ತಾನೇ ಇಲ್ಲ ಸುಜಾತಮ್ಮ, ಅದುವೇ ಬೇಜಾರು. ಹೌದೌದು ಲೈವ್ ಮಾಡ್ತೀರಾ ನೀವು, ಮಾಡ್ತಾರೆ ಎಷ್ಟು ಗಂಟೆಗೆ ಲೈವ್ ಮಾಡ್ತೀರಾ ಅಂತ ಹೇಳಿ ಅಂತೆ. ನಮ್ಮ ಇಲ್ಲಿದ್ದು ಟೈಮ್ಗೆ ಹೇಳಿ, ಇಲ್ಲಿದ್ದು ಟೈಮ್ಗೆ ಎಷ್ಟು ಗಂಟೆಗೆ ಲೈವ್ ಅವ್ರು ಬರ್ತಾರೆ, ಅನೀಶ್ ಬರ್ತಾರೆ, ಅವ್ರು ಅಲ್ಲಿಂದಲೇ ಲೈವ್ ಮಾಡ್ತಾರೆ ಫಾರಿನಿಂದವೇ, ಅವರ ಫೇಸ್ ಲೈವ್ ಮಾಡ್ತಾರೆ ಅವರು. ಸುಜಾತಮ್ಮ ಪ್ರೀತಿ ಅವರೇ ಬನ್ನಿ, ನಮ್ಮ ಕಷ್ಟ ಸ್ವಲ್ಪ ಕೇಳಿ ಮೇಡಮ್ ಅಂತ. ಲೈವ್ ಯಾಕೆ ಅಷ್ಟು ಲೇಟ್ ಅಂತ ಹೇಳ್ತಾ ಇದ್ದಾರೆ. 7 ಗಂಟೆಗೆ ಏನ ಲೈವ್ ಲೇಟ್ ಎನ್ನ ಈತೆ ಪೊಡ್ತು ಲೈವ್ ನಲ್ಲ 7 ನಿಮಿಷ ಉಂಟು ನಲ್ಲ ಮಕ್ಕ ಸೀದಾ ಬೋಮಿನ್ ಚಾ ಪರ್ಪಿನಿ ಚೂರು ಜೆಪ್ಪು ನಡೆಗೆ ಬಕ್ಕಲಕ್ಕದ ಚಪಾತಿಲ ಬಾಜಿಲ ಒಂದ್ಪೆರಡು. ನಾ ವಿಡಿಯೋ ನೋಡಿ ಕಮೆಂಟ್ ಆಗ್ತೀರಾ. ಥ್ಯಾಂಕ್ ಯು ಸುಜಾತಮ್ಮ. ವಿಡಿಯೋ ನೋಡ್ತೇನೆ ಸುಜಾತಮ್ಮ, ನಿಮ್ದು ನೋಟಿಫಿಕೇಶನ್ ಬಂದ ತಕ್ಷಣ ವಿಡಿಯೋ ನೋಡ್ತೇನೆ ನಾನು. ಇಲ್ಲದಿದ್ದರೆ ಹುಡುಕಿ ಆದರೂ ಬರ್ತೇನೆ, ನಿಮ್ಮ ಹುಡುಕಿ ಬಂದು ನಿಮ್ಮದು ವಿಡಿಯೋ ನೋಡ್ತೇನೆ. ನೀವು ಚಂದ ಭಜನೆ ಎಲ್ಲ ಚಂದ ಆಡ್ತೀರಾ ನೀವು ಸುಜಾತಮ್ಮ. ನಾನು ಫುಲ್ ವಿಡಿಯೋ ನೋಡಿ ಹಾಕೋದು, ಅಂದರೆ ನೋಡ್ಲಿಕ್ಕೆ ಆಗದಿದ್ರು ಆನ್ ಆದರೂ ಇಡ್ತೇನೆ ನಾನು. ಸಂಜೆ 6 ಗಂಟೆಗೆ 5 ಗಂಟೆ ಅನ್ನೋ ಕಾರಣ ಲೈವ್ ಉಂಡು ಅವೇ ಮುಲ್ಪದ ಟೈಮಿಂಗ್ಸ್ 5 ಗಂಟೆ. ಸುಜಾತಮ್ಮ ಸಾರಿ ನಿಮ್ಮ ಲೈವ್ಗೆ ಬರಲಿಕ್ಕೆ ಆಗಲ್ಲ, ವಿಡಿಯೋ ನೋಡ್ತೇನೆ ಅಮ್ಮ ಅಂತ ಹೇಳ್ತಾ ಇದ್ದಾರೆ. ಲಕ್ಷ ಅಜ್ಜಿ ಲಿಪ್ಪಿರು ಪೋ ಟ್ಯೂಷನ್ ಪೋ ಲಿಪ್ಪಿರು. ಓಕೆ ಪ್ರೀತಿ ಅಂತ ಹೇಳ್ತಾ ಇದ್ದಾರೆ, ಇಟ್ಸ್ ಓಕೆ ಅಂತ ಹೇಳ್ತಾ ಇದ್ದಾರೆ. ನೋಡಿ ನನ್ನ ಜೀವನ ಹೇಗೆ ಆಯಿತು ಪ್ರೀತಿ ಅವರೇ, ಗಾಡಿಗೆ ಸಿಕ್ಕ ಉಳ್ಳು ಹಾಗೆ ಪ್ರೀತಿ ಅವರೇ ಅಂತ ಹೇಳ್ತಾ ಇದ್ದಾರೆ. ಸಂತೋಷ್ ಅವರೇ ಈಗ ಏನಾಯಿತು ನಿಮಗೆ ಅಂತ ಕೇಳ್ತಾ ಇದ್ದಾರೆ. ಹೌದು ಸಂತೋಷ್ ಅವರೇ, ನಾನು ಒಂದೇ ಹೇಳ್ಬೇಕಾ, ಬೇಜಾರು ಮಾಡಬೇಡಿ. ಅಲ್ಲ ನಿಜವಾಗ್ಲೂ ನೀವೀಗ ಹೇಳ್ತಾ ಇದ್ದೀರಾ ಸತ್ಯವಾ? ಅಲ್ಲ ನಮಗೆ ಹೀಗೆ ಸುಮ್ಮನೆ ನಾವು ಒಂದು ಸಪೋರ್ಟ್ ಮಾಡುದ, ನೀವು ಇದು ಮೆಸೇಜ್ ಎಲ್ಲ ಹಾಕಿ ಕೇಳುದು ನಾನು. ಎಲ್ಲರ ಪ್ರೀತಿ ಹೀಗೆ ಇರಲಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಸುಜಾತಮ್ಮ, ಖಂಡಿತ. ನೀವು ಯಾವಾಗ ಊರಿಗೆ ಬರಲಿಕ್ಕೆ ಸುಜಾತಮ್ಮ? ಅಲ್ಲಿಯೇ ಸೆಟ್ಲ್ ಆಗುದಾ ನೀವು? ನಿಮ್ಗೆ ಹೇಗೆ ಆಗ್ತದೆ ಅಲ್ಲಿ? ಸುಜಾತ ಅಕ್ಕ ನಿಮ್ಮ ಊರಲ್ಲಿ ಫಾರಿನ್ ಹುಡುಗಿದ್ರೆ ಹೇಳಿ, ಮದುವೆ ಆಗಿ ಅಲ್ಲಿ ಇರ್ತೇನೆ, ಇಂಡಿಯಾ ಹುಡುಗಿ ಬೇಡ ನನಗೆ. ಅಕ್ಟೋಬರ್ಗೆ ಬರ್ತೀನಿ ಸಂಗೀತ. ಹೌದಮ್ಮ, ಓಕೆ. ಅನೀಶ್ ಗಿಫ್ಟ್ ಕೊರಿಯೇ ಪನದೊಲ್ಲೇರು. ಅನೀಶ್ ನಿಮ್ಗೆ ಪ್ರೀತಿಸ್ ಗಿಫ್ಟ್ ಕೊಟ್ಟಿದ್ದಾರೆ, ಎಲ್ಲರಿಗೆ ರಿಟರ್ನ್ ಮಾಡಿ ಆಯ್ತಾ? ನೀವು ರಿಟರ್ನ್ ಮಾಡದಿದ್ರೆ ನಾಳೆ ಬಂದು ನನಗೆ ಬೈತಾರೆ. ಎಲ್ಲರಿಗೆ ಹೋಗಿ ರಿಟರ್ನ್ ಕೊಡಿ ಆಯ್ತಾ ಅನೀಶ್? ಕಂಡ ಗುಂಡಿಗೆ ಎಲ್ಲಿ ಕೋದಂಡ ರಾಮನ ಬಿಂಬ. ಅವ್ರು ರಾತ್ರಿ 9 ಗಂಟೆಗೆ ಲೈವ್ ಮಾಡ್ತಾರೆಯಾ ಸಂತೋಷ್ ಅವರೇ? ರಾತ್ರಿ 9 ಗಂಟೆಗೆ ಲೈವ್ ಮಾಡ್ತಾರೆ. ಅವರದ್ದು ನೋಟಿಫಿಕೇಶನ್ ಬರ್ತದೆ, ಹಾಲ್ ಅಂತ ಕೊಟ್ರಲ್ಲ, ಬೆಲ್ ಬಟನ್ ಒತ್ತಿ ಹಾಲ್ ಅಂತ ಕೊಟ್ರಲ್ಲ, ಆಗ ಬನ್ನಿ ಆಯ್ತಾ ಅವರ ಲೈವಿಗೆ. ಅವ್ರು ಮಾಡ್ತಾರೆ ಲೈವ್. ಮತ್ತೆ ಮಧ್ಯಾಹ್ನ 12 ಗಂಟೆಗೆ ಮಾಡ್ತಾರೆ, ಶಾರ್ಪ್ 12 ಗಂಟೆಗೆ ಮಧ್ಯಾಹ್ನ. ಮತ್ತೆ ರಾತ್ರಿ ನೈಟ್ ಶಾರ್ಪ್ 9 ಗಂಟೆ 9 PM.
ಮತ್ತೆ ನಿಮ್ಮದು ನೆಕ್ಸ್ಟ್ ಮತ್ತೆ ಅಲ್ಲಿ ಕಂಟಿನ್ಯೂ ಮಾಡುವ. ನಿಮ್ಮದು ಎಂತ ಎಲ್ಲ ಹೇಳ್ತೀರಾ ಮತ್ತೆ 9 PM ಬನ್ನಿ, ಅಲ್ಲಿ ಹೇಳಿ ನೋಡುವ. ಯಾರಾದರೂ ಈಗ ಏನಾದರೂ ಹೇಳ್ತಾರಾ, ಏನಾದರೂ ಪರಿಹಾರ ಕೊಡ್ತಾರ ಕೇಳುವ. ಸರಿ, ನೋಟಿಫಿಕೇಶನ್ ಆನ್ ಮಾಡ್ತೇನೆ, ಬರ್ತೀನಿ. ಹೌದೌದು, ನೋಟಿಫಿಕೇಶನ್ ಆನ್ ಮಾಡಿ ಆಯಿತಾ. ಎಲ್ಲರದ್ದು ನೋಟಿಫಿಕೇಶನ್ ಒಂದು ಆನ್ ಮಾಡಿಬಿಡಿ. ನಾವು ಲೈವ್ಗೆ ಬಂದಾಗ ಹೇಳ್ತೇನೆ. ನಾನು ಬೆಳಿಗ್ಗೆ ಲೈವ್ ಮಾಡ್ತೇನೆ ಆಯಿತಾ, 9 ಗಂಟೆಗೆ, ಇಲ್ಲದಿದ್ದರೆ 8ವರೆಗೆ, ಇಲ್ಲದ್ರೆ 9ವರೆಗೆ ಹೀಗೆ ಲೈವ್ ಮಾಡ್ತೇನೆ. ಬರಬೇಕು. ಮತ್ತು ಮಧ್ಯಾಹ್ನ 2ವರೆಗೆ, 2ವರೆ ಎರಡೂವರೆ 3 ಗಂಟೆ ಒಳಗೆ. ಇಲ್ಲಿ ಹುಡುಗಿ ಅಂದರೆ ಮದುವೆ ಆಗಿ 1 ತಿಂಗಳು ಇದ್ದು ಓಡಿ ಹೋಗ್ತಾರೆ. ಇಲ್ಲಿ ಹುಡುಗಿ ಅಂದರೆ ಮದುವೆ ಆಗಿ 1 ತಿಂಗಳಿದ್ದು ಓಡಿ ಹೋಗ್ತಾರೆ. ಹೌದಾ ಸುಜಾತಮ್ಮ, ಆಗಿದೆಯಾ ಅಲ್ಲಿ? ನಿಮ್ಮ ಕಷ್ಟ ನಾನು ಕೇಳುತ್ತೇನೆ. ಹೌದೌದು, ಪ್ರೀತಿಸಿ ನಿಮ್ಮ ಕಷ್ಟ ಕೇಳ್ತಾರೆ ಆಯ್ತಾ. ನನ್ನಾಗೆ ಅವರು ಕೂಡ ಕೇಳ್ತಾರೆ. ನಾವಿಬ್ಬರು ಕೇಳುಗರು, ನಾವಿಬ್ಬರು ಒಳ್ಳೆ ಕೇಳುಗರು, ನಾನು ಮತ್ತೆ ಪ್ರೀತಿಸಿಸ್. ನಿಮ್ಮ ಕಷ್ಟ ಏನು ಅಂತ ನಾವು ಕೇಳ್ತೇವೆ, ಪರಿಹಾರ ಮಾತ್ರ ಕೊಡ್ಲಿಕ್ಕೆ ಆಗೋದಿಲ್ಲ ನಮ್ಮ ಹತ್ರ. ಅಷ್ಟೇ ಏನು ಅಂತ ಕೇಳ್ತೇವೆ. ಓಕೆ ಸಂತೋಷ್ ಅವರೇ, ಓಕೆ. ನೀವು ನಿಮ್ಮ ಜೀವನದಲ್ಲಿ ಆಗ್ತಾ ಇದ್ದು ಹೇಳ್ತಾ ಇದ್ದೀರಾ. ನಿಮ್ಮ ಮನಸ್ಸನ್ನು ಸ್ವಲ್ಪ ಹಗುರ ಮಾಡಿಕೊಳ್ಳಿ, ಹೇಳಿ. ಓಕೆ. ಶಾಂತ ಸಿಸ್ಸೋಲಿ ಆರ್ಜೆ ಇದಿರ್ತೋ ಜೋಡಿ ಪಂಡೇರಾರಿ ಎಂಕ್ ನಿದ್ರೆ ಬತ್ತನೆ ಅನ್ ಜೆಪ್ಪೆ ಬಂಡೀರ್. ಪಂಡೇನ ಆರು ಮಧ್ಯಾಹ್ನ ಜೆಪ್ರ ಕೊಡ್ತತೆ. ಇಲ್ಲಿ ಜೀವನ ಹಾಗೆ ಸಂಗೀತ. ಹೌದಾ ಸುಜಾತಮ್ಮ, ಅದಕ್ಕಿಂತ ನಮ್ಮ ಇಲ್ಲಿ ಆಗ್ಬೋದಲ್ವಾ ಸುಜಾತಮ್ಮ. ಈ ದೂರ ಪೋಯರು, ಈ ಪ್ರಸಾದ್ ದೂರ ಪೋಯರು, ಆರು ಚಾಪರೆ ಪೋಯರ ಅಂದಿ ಚಾಲ ಅಮ್ಮಳೆಲ್ಲ ತಿಂದ್ರೆ ಪೋಯರ ಅಂದಿ. ಓಕೆ ನಾನು ಆನ್ ಇಪ್ಪು ಎನ್ನ ತಾರ ಇಪ್ಪೇರೆ ದಾಪುಜಿ. ಓಕೆ ನಾನು ಎಂಡ್ ಮಲ್ಪೆ ಪ್ರೀತಿಸ್. ಥ್ಯಾಂಕ್ ಯು ಸೋ ಮಚ್. ಲೈವ್ಗೆ ಬಂದ ಎಲ್ಲರಿಗೂ ಕೂಡ ಧನ್ಯವಾದಗಳು. ಪ್ರೀತಿ ಅವರೇ, ನನ್ನ ಕಷ್ಟ ಹೇಳಿದರೆ, ನನಗೆ ಯಾರಾದರೂ ಬೈದರೆ 1 ನಿಮಿಷ ಲೈವಲ್ಲಿ ಇರೋಲ್ಲ ನೆನಪು ಇರಲಿ. ಅಯ್ಯೋ ಹಾಗೆ ಆಗ್ತದ ಮಾರ್ರೆ. ಬಾಯ್ ಎಲ್ಲರಿಗೂ ಅಂತ ಹೇಳಿದೆ. ಬಾಯ್ ಇಪ್ಪೆ ಅಂತಾರೆ. ಓಕೆ, ನೀವು ನಿಮ್ಮ ಕಷ್ಟ ಪ್ರೀತಿಸಿ ಹತ್ರ ಹೇಳಿ ಆಯ್ತಾ. ಮತ್ತೆ ಯಾರಾದ್ರೂ ಬೈದ್ರೆ ನೋಡ್ಕೊಳ್ತೇವೆ ನಾವು. ಮತ್ತೆ ಎಂತ ಮಾಡೋದು, ನಮ್ಮ ಕೈ ಮೀರಿ ಹೋದ್ರೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ನೀವು ಸ್ವಲ್ಪ ಅಡ್ಜಸ್ಟ್ ಮಾಡಬೇಕು. ನಾವು ಅಕ್ಕನವರಲ್ಲ, ನಾನು ಅಕ್ಕ, ಮತ್ತೆ ನನ್ಗೆ ಗೊತ್ತಿಲ್ಲ. ನೀವು ದೊಡ್ಡವರಾದ್ರೆ ನಾವು ತಂಗಿ, ನೀವು ನಮಗಿಂತ ಚಿಕ್ಕವರಾದ್ರೆ ನಾವು ನಿಮ್ಗೆ ಅಕ್ಕ ಆಯ್ತಾ. ಪ್ರೀತಿ ಅವರು ಓಕೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಲೈವ್ಗೆ ಬಂದು ಲೈಕ್ ಕೊಟ್ಟ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗೆಯೇ ನಿಮ್ಮ ಭೇಟಿ ಮತ್ತೆ ನಾಳೆ ಇದೇ ಟೈಮಲ್ಲಿ, ನಾಳೆ ಬೆಳಿಗ್ಗೆ 8ವರೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಆಲ್. ರಾತ್ರಿ ಕೆಲಸ ಇಲ್ಲ ಅಂದರೆ ಖಂಡಿತ ಬರ್ತೇನೆ. ಓಕೆ ಥ್ಯಾಂಕ್ ಯು ಸೋ ಮಚ್. ಲೈವ್ಗೆ ಬಂದು ಇಷ್ಟು ಹೊತ್ತು ನಿಂತುಕೊಂಡ್ರಿ ಸಂತೋಷ್ ಅವರು. ನಿಮ್ಮ ಕಷ್ಟವನ್ನು ತೋಡಿಕೊಂಡ್ರಿ. ಅದು ನಮ್ಮ ಪರಿಹಾರ ಕೊಡಲಿಕ್ಕೆ ಆಗಲಿಲ್ಲ ನಮ್ಮದ್ರಲ್ಲಿ. ಮತ್ತೆ ನಾವು ನಿಮ್ಮ ಪರಿಹಾರವನ್ನು, ನಿಮ್ಗೆ ಏನಾದರೂ ಪರಿಹಾರ ಕೊಡಲಿಕ್ಕೆ ನಮ್ಮ ಪ್ರೀತಿಸಿಕೊಡ್ತಾರಂತ ನೋಡುವ. ಮತ್ತೆ ಟುಗೆದರ್ ಬರ್ಪೇರಿಗೆ ಏರ್ ಬರ್ಪೇರು ಟುಗೆದರ್ ಎಲ್ಲೆ ಕಾಣೆ ಎಲ್ಲ ಕಾಣೆ ಕಿರಣ್ ಬರ್ಪೇಂಡೆ ಟುಗೆದರ್ ಈರೆಡಿನ್ ಟುಗೆದರ್ ಉಂಡಾ. ಓಕೆ ಎಲ್ಲ ಮನ್ಪೆ ಎಲ್ಲ ಕಿರಣ್ ಬರ್ಪೇರಿಗೆಲ್ಲ ಕಾಣೆ ಮನ್ಪೆ ಟುಗೆದರ್ ನೆನೆಪೌಡಿ. ಫಸ್ಟ್ ಲೈವ್ ಪಾಡ್ನಾಗ ಟುಗೆದರ್ ನೆನೆಪೌಡಿ. ಓಕೆ ಬಾಯ್ ಟುಗೆದರ್ ಬರಲ್ಲ ನಾನು ಪ್ರೀತಿ.